ಎಲ್ಲ ವಿಧದಲ್ಲೂ ಈ ನಾಡಿನ ಜನತೆಗೆ ಶುಭವಾಗಲೆಂದು ಹೇಳುತ್ತಾ ಕಾರ್ಯಕ್ರಮದ ಪ್ರಾರಂಭ. ಪ್ರಥಮವಾಗಿ ನಾನು ನಮ್ಮ ವೇದಿಕೆಯ ಅಧ್ಯಕ್ಷರಾದಂತಹ ಶ್ರೀಮಾನ್ ಪ್ರಸಾದ್ ರೈ ಕಳ್ಳಿಮಾರ್ ಅವರನ್ನು ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಮುಖ್ಯ ಸಂದೇಶವನ್ನು ಕೊಡಲಿಕ್ಕಿರುವಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರನ್ನು ಕೂಡ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ವಿವಿಧ ಧರ್ಮಗಳ ಈ ವೇದಿಕೆಯಲ್ಲಿರುವ ಮುಖ್ಯಸ್ಥರ ಕಾರ್ಯಕ್ರಮದ ಅನಿಸಿಕೆ ಕೂಡ ಇದೆ. ಪ್ರಥಮವಾಗಿ ನಾನು ನಮ್ಮ ಈ ವೇದಿಕೆಯ ಗೌರವಾಧ್ಯಕ್ಷರಾದಂತಹ ಸದಾನಂದ್ ಬಂಗೇರ ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಉಪಾಧ್ಯಕ್ಷರಾದಂತಹ ಜಾಸ್ಲಿನ್ ಡಿಸೋಜಾ, ನಮ್ಮ ವೇದಿಕೆಯ ಸದಸ್ಯರಾಗಿರುವಂತಹ ಉಮರ್ ಫಜೀರ್ ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಆಸನ ಸ್ವೀಕಾರಕ್ಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಪ್ರಾರಂಭ. ಸದ್ಭಾವನಾ ವೇದಿಕೆ ಯಾವಾಗಲೂ ತನ್ನ ಎಲ್ಲ ಸಭೆ, ಸಣ್ಣ ಸಭೆ ಆಗಿರಲಿ ದೊಡ್ಡ ಸಭೆ ಆಗಿರಲಿ, ಅದರಲ್ಲಿ ಒಂದು ಪ್ರಾರ್ಥನೆಯ ಒಂದು ನಿಯಮ ಕೂಡ ಇದೆ. 1 ನಿಮಿಷ ಎಲ್ಲರೂ ನಿಂತು ದೇವನೊಂದಿಗೆ ಮೌನ ಪ್ರಾರ್ಥನೆಗಾಗಿ ನಾನು ವಿನಂತಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಪ್ರಾರ್ಥನೆಯ ಈ ಕಾರ್ಯಕ್ರಮದಲ್ಲಿ ಸೇರಿದಂತೆ ಎಲ್ಲರಿಗೂ. ಕಾರ್ಯಕ್ರಮದ ಮುಖ್ಯ ವಿಷಯವಾಗಿದೆ ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ. ನಮ್ಮ ವೇದಿಕೆಯ ಪರಿಚಯ ಹಾಗೂ ನಮ್ಮ ಮುಖ್ಯ ಅತಿಥಿಗಳ ಮತ್ತು ಎದುರಿನಲ್ಲಿರುವ ಎಲ್ಲ ಹಲವಾರು ದೇವಸ್ಥಾನಗಳ, ಮಸೀದಿಗಳ ಸಂಘಟನೆಯ ಹೊಣೆಗಾರರಿದ್ದಾರೆ, ಅಧ್ಯಕ್ಷರು, ಸೆಕ್ರೆಟರಿಗಳು, ಅವರೆಲ್ಲರನ್ನು ಸ್ವಾಗತಿಸಲು ಮತ್ತು ಪ್ರಾಸ್ತಾವಿಕ ಭಾಷಣ ಮಾಡಲು ವೇದಿಕೆಯ ಕಾರ್ಯದರ್ಶಿಯಾದಂತಹ ಮೊಹಮ್ಮದ್ ಅನ್ವರ್ ಅವರನ್ನು ಕೇಳಿಕೊಳ್ತಾ ಇದ್ದೇನೆ. ಆತ್ಮೀಯ ಬಂಧುಗಳೇ, ಸದ್ಭಾವನಾ ವೇದಿಕೆ ಉಲ್ಲಾಲ ಹಮ್ಮಿಕೊಂಡಿರುವಂತಹ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಯ ಮಾರ್ಗದರ್ಶಕ ಎಂಬ ಈ ಸೌಹಾರ್ದ ಸಮ್ಮೇಳನ ಇದೀಗ ಆರಂಭವಾಗಿದೆ. ನಾವು ಪ್ರಥಮವಾಗಿ ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಸದ್ಭಾವನಾ ವೇದಿಕೆ ಉಲ್ಲಾಲ ಇದೇನು ಎಂಬುದರ ಬಗ್ಗೆ ನಿಮ್ಮಲ್ಲಿ, ಇದರ ಔಚಿತ್ಯದ ಬಗ್ಗೆ ನಿಮ್ಮಲ್ಲಿ ಕೆಲವರಿಗೆ ಜಿಜ್ಞಾಸೆಗಳಿರಬಹುದು. ಈ ಸಂಕ್ಷಿಪ್ತ ವೇಳೆಯಲ್ಲಿ ಕೆಲವೇ ಶಬ್ದಗಳಲ್ಲಿ ಅದನ್ನು ನಾನು ನಿಮ್ಮ ಮುಂದೆ ಹೇಳಲು ಬಯಸ್ತೇನೆ. 2015 ಸಾಧಾರಣ ಸುಮಾರು 5.5 ವರ್ಷಗಳಿಂದ ಈ ಸದ್ಭಾವನಾ ವೇದಿಕೆ ಈ ಪ್ರದೇಶದಲ್ಲಿ ಕಾರ್ಯ ಮಾಡುತ್ತಾ ಬಂದಿದೆ. ಈ ಪ್ರದೇಶದ ಎಲ್ಲ ಮತ ಧರ್ಮದ ಹಿಂದೂ, ಮುಸ್ಲಿಂ, ಕ್ರೈಸ್ತ ಬಾಂಧವರು, ಬುದ್ಧಿಜೀವಿಗಳು, ಮೇಧಾವಿಗಳು ಇದರಲ್ಲಿ ಪದಾಧಿಕಾರಿಗಳಾಗಿ ಮತ್ತು ಸದಸ್ಯರಾಗಿ ಇದರಲ್ಲಿ ಸೇವೆ ಮಾಡುತ್ತಾ ಬಂದಿದ್ದಾರೆ. ಈ ಪ್ರದೇಶದಲ್ಲಿ ನಾವು ಮುಖ್ಯವಾಗಿ 2 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಯಾವುದೆಂದರೆ, ಒಂದನೇದಾಗಿ ಸಾಮಾಜಿಕ ಸಾಮರಸ್ಯ. ಈ ಪ್ರದೇಶದಲ್ಲಿರುವಂಥ ವಿವಿಧ ಧರ್ಮಗಳು, ವಿವಿಧ ವಿಚಾರಧಾರೆಗಳ ಜನರು, ಉಲ್ಲಾಲದ ಪ್ರಜೆಗಳು, ಭಾರತದ ಪ್ರಜೆಗಳು ಮತ್ತು ಉಲ್ಲಾಲದ ನಾಗರಿಕರು ಎಂಬ ಮಟ್ಟದಲ್ಲಿ ಸೌಹಾರ್ದದಿಂದ ಬಾಳಬೇಕು ಎಂಬಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ವೇದಿಕೆಯನ್ನು ಮಾಡಿದ್ದೇವೆ. ಅಲ್ಲದೆ ಅದೇ ರೀತಿ ಇನ್ನೊಂದು ಮುಖ್ಯ ಕಾರ್ಯ ನಾವು ಹಮ್ಮಿಕೊಂಡಿದ್ದೇನೆಂದರೆ, ಈ ಪ್ರದೇಶದಲ್ಲಿರುವಂತಹ
ಮಾದಕ ದ್ರವ್ಯ ವ್ಯಸನ ವಿರೋಧಿ ಕಾರ್ಯಕ್ರಮ. ಎರಡು ಮುಖ್ಯ ವಿಷಯಗಳನ್ನು ಹಮ್ಮಿಕೊಂಡು ನಾವು 5.5 ವರ್ಷಗಳಿಂದ ಕೆಲವಾರು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅದನ್ನು ಸಂಕ್ಷಿಪ್ತವಾಗಿ ನಾನು ನಿಮ್ಮ ನೀಡಲು ಬಯಸುತ್ತೇನೆ. ಸಾಮಾಜಿಕ ಸಾಮರಸ್ಯ, ನಾವು ಪರಸ್ಪರ ಒಂದುಗೂಡದೆ ಹೋದರೆ, ಒಂದೆಡೆ ಕಲಿತು ಹಿಂದೂ ಮುಸ್ಲಿಂ ಕ್ರೈಸ್ತರು ಎಲ್ಲರೂ ಒಂದೆಡೆ ಕಲಿತು ನಮ್ಮ ವಿಷಯ ನಾವು ಮಾತಾಡದೆ ಹೋದರೆ, ನಮ್ಮ ವಿಚಾರಗಳನ್ನು ವಿನಿಮಯ ಮಾಡದೆ ಹೋದರೆ, ನಮ್ಮಲ್ಲಿರುವಂತಹ ಆ ಕಂದರಗಳು, ನಮ್ಮ ಇರುವಂತಹ ಆ ಭಿನ್ನಾಭಿಪ್ರಾಯದ ಕಂದಗಳು, ನಾನು ದ್ವೇಷ ಅಂತ ಹೇಳೋದಿಲ್ಲ, ಭಿನ್ನಾಭಿಪ್ರಾಯದ ಕಂದಗಳು ಅದು ಹೆಚ್ಚು ಬಲಿಯುತ್ತಾ ಹೋಗಿ ಅದು ಇನ್ನು ಏನೋ ಒಂದು ಬೇಡದ ಕೆಲಸಕ್ಕೆ ಅದು ನಾಂದಿಯಾಗಬಹುದು. ಇಂಥ ಸಂದರ್ಭದಲ್ಲಿ ಒಂದೆಡೆ ಕಳೆತು ನಮ್ಮ ವಿಚಾರಗಳ ಬಗ್ಗೆ ನಾವು ಸಮೀಕ್ಷೆ ಮಾಡಬೇಕು, ಅದರ ಬಗ್ಗೆ ನಾವು ವಿಚಾರ ಮಂಥನ ಮಾಡಬೇಕು. ಅದೇ ರೀತಿ ನಾವು ದೀಪಾವಳಿ, ಕ್ರಿಸ್ಮಸ್ ಮತ್ತು ಈದ್ ಮಿಲನ ಎಂಬ 3 ಕಾರ್ಯಕ್ರಮವನ್ನು, 3 ಧರ್ಮಗಳ 3 ಕಾರ್ಯಕ್ರಮವನ್ನು ನಾವು ಮಾಡ್ತಾ ಬಂದೇವೆ. ಅದರಂತೆ ನಮ್ಮ ಬೀರಿಯ ನಾರಾಯಣ ಗುರು ಮಂದಿರದಲ್ಲಿ ದೀಪಾವಳಿ ನಿಮಿತ್ತ 2 ಯಶಸ್ವಿ ಕಾರ್ಯಗಳನ್ನು ಮಾಡಿದ್ದೇವೆ. ಇದಕ್ಕೆ ನಮ್ಮ ಹೊಸಕೊರಲ್ ಚಾನೆಲ್ ಅದರ ಬಲಗದ ನಮ್ಮ ಅದರ ಮುಖ್ಯಸ್ಥರಾದಂತಹ ಶ್ರೀ ವಿದ್ಯಾಧರ ಶೆಟ್ಟಿಯವರ ಒಂದಿಗೆ ನಾವು ಸಹಯೋಗದಿಂದ 2 ಕಾರ್ಯಕ್ರಮ ಮಾಡಿದ್ದೇವೆ. ಅದೇ ರೀತಿ ಗಟ್ಟಿ ಸಮಾಜದಲ್ಲಿ ನಾವು ಒಂದು ಈದ್ ಮಿಲನವನ್ನು ಮಾಡಿದ್ದೇವೆ. ಅದೇ ರೀತಿ ಬೀರಿಯ ಒಂದು ಚರ್ಚ್ ಸಮಾಗಮದಲ್ಲಿ ಕೂಡ ನಾವೊಂದು ಈದ್ ಮಿಲನ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ರೀತಿ 4-5 ಕಾರ್ಯಕ್ರಮವನ್ನು ನಾವು 5 ವರ್ಷದಲ್ಲಿ ಮಾಡಿದ್ದೇವೆ. ಅದರಲ್ಲಿ ಕೇಮಾರು ವೀರವಿಠಲ ಸ್ವಾಮಿ ಸಾಂದೀಪನ ಮಠದ ಸ್ವಾಮೀಜಿಯವರು ಭಾಗವಹಿಸಿದ್ದರು. ಅದೇ ರೀತಿ ನಮ್ಮ ರೆವರೆಂಡ್ ಫಾದರ್ ಉಲ್ಲಾಲ ಚರ್ಚಿನ ಧರ್ಮಗುರುಗಳಾದಂತಹ ರೆವರೆಂಡ್ ಫಾದರ್ ಡಾಕ್ಟರ್ JB ಸಲ್ದಾನ, ಅಲ್ಹುದಾ ಮಸೀದಿಯ ಖತೀಬರಾದಂತಹ ಜನಾಬ್ ಮೊಹಮ್ಮದ್ ಕುಂಜಿ ಮತ್ತು ಇನ್ನೂ ಅನೇಕ ಗಣ್ಯರು, ಅಕ್ಬರ್ ಅಲಿ ಇದರಲ್ಲಿ ಭಾಗವಹಿಸಿ ಇದರಲ್ಲಿ ಒಳ್ಳೆಯ ವಿಷಯಗಳನ್ನು, ನಮ್ಮಲ್ಲಿರುವಂತಹ ತಪ್ಪು ಧಾರಣೆಗಳನ್ನು ನೀಡುವಂತಹ ಮತ್ತು ಸೌಹಾರ್ದ ಬೆಳೆದು ಬರುವಂತಹ ಅನೇಕ ವಿಷಯಗಳನ್ನು ಅವರು ನಮ್ಮನ್ನು ಹೇಳಿದ್ದಾರೆ. ಒಂದು ವಿಚಾರ ಎಂದರೆ, ಸದಾನ ಕೆಲವು ಒಂದು 5-6 ವರ್ಷಗಳಿಂದ ಇಲ್ಲಿ ಅಂತಹ ಯಾವುದೇ ಒಂದು ಕೋಮು ವಿಚಾರ ಇದು ಕದಡುವಂತಹ ಯಾವುದೇ ವಿಷಯ ಉಲ್ಲಾಲದಲ್ಲಿ ನಡೆದಿಲ್ಲ. ನಮ್ಮ ದಕ್ಷಿಣ ಕನ್ನಡ ಪೊಲೀಸ್ ವಿಭಾಗದಲ್ಲಿ ಹೇಳಿದರೆ ಉಲ್ಲಾಲ ಒಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾ ಇದ್ದಾರೆ. ಅದನ್ನು ನಾವು ಸುಳ್ಳು ಮಾಡಿದ್ದೇವೆ ಎಂದು ನಮಗೆ ಕಾಣುತ್ತದೆ. ನಮ್ಮ ಪ್ರಯತ್ನದಿಂದ ಮಾತ್ರ ಅಲ್ಲ, ಇಲ್ಲಿ ಎಲ್ಲ ರೀತಿಯಲ್ಲೂ ಅಂತಹ ಒಂದು ಭಾವನೆ ಉಂಟಾಗಿದೆ. ಎರಡನೇದಾಗಿ ನಾವು ಹಮ್ಮಿಕೊಂಡಿರುವಂತಹ ಕಾರ್ಯ ಅಂದರೆ ಮಾದಕ ದ್ರವ್ಯ ವ್ಯಸನ ವಿರೋಧಿ ಕಾರ್ಯಕ್ರಮ. ಇದನ್ನು ನಾವು ನಮ್ಮ ಅಧ್ಯಕ್ಷರು ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್ ಅವರು ಒಂದು ಅಭಿಪ್ರಾಯ ಪಟ್ಟಂತೆ, ಈ ಕಾಲೇಜ್ ಮಟ್ಟದಲ್ಲಿ ಇದನ್ನು ಮಾಡೋದು ಬೇಡ, ಹೈಸ್ಕೂಲ್ ಮಾಡಿದರೆ ಒಳ್ಳೆಯದು. ಯಾಕಂದರೆ ಹೈಸ್ಕೂಲ್ ಮಟ್ಟದ ವಿದ್ಯಾರ್ಥಿಗಳು, ಬೆಳೆದು ಬರುವಂತಹ ವಿದ್ಯಾರ್ಥಿಗಳು, ಎಳೆಯ ವಿದ್ಯಾರ್ಥಿಗಳು ಇದಕ್ಕೆ ತುಂಬ ಅಡಿಕ್ಟ್ ಆಗ್ತಾರೆ. ಯಾಕೆಂದರೆ ಅವರಿಗೆ ಚಾಕ್ಲೇಟ್ ಮುಖಾಂತರ, ಪಾನೀಯಗಳ ಮುಖಾಂತರ, ಬಿಸ್ಕೆಟ್ ಮುಖಾಂತರ, ಅದೇ ರೀತಿ ಕೆಲವು ವಿದ್ಯಾರ್ಥಿಗಳಿಗೆ, ಬಲಿಯಿತರು ವಿದ್ಯಾರ್ಥಿಗಳಿಗೆ ಒಂದು 10-15-20 ವಿದ್ಯಾರ್ಥಿಗಳಿಗೂ ಚಟ ಇರ್ತದೆ, ಸ್ವಲ್ಪ ಸಿಗರೇಟ್ ಎಳೆದು ನಡುವಂಥ. ಆ ಸಿಗರೇಟ್ ಮೂಲಕವೂ ಈ ಗಾಂಜಾ ಆದಂತಹ ಕೆಲವು ಮಾದಕ ದ್ರವ್ಯಗಳನ್ನು ಉಪಯೋಗಿಸಿ ಮಕ್ಕಳ ಚೇಷ್ಟೆಗಾಗಿ, ಮೋಜಿಗಾಗಿ ಸ್ವಲ್ಪ ಎಳೆದ ನಂತರ ಮತ್ತೆ ಅದರಲ್ಲಿ ಅಡಿಕ್ಟ್ ಆಗಿ ಹೋಗ್ತಾರೆ. ಅದಕ್ಕಾಗಿ ನೀವು ಮುನ್ನೆಚ್ಚರಿಕೆ ಕೊಡುವಂತಹ ಒಂದು ಕಾರ್ಯಕ್ರಮವನ್ನು ಮಾಡಬೇಕೆಂದು ನಮಗೆ ನಮ್ಮ ಅಧ್ಯಕ್ಷರು ಸಲಹೆ ಕೊಟ್ಟಿದ್ದಾರೆ. ಅದಂತೆ ಮೊದಲಾಗಿ ನಾವು ದೇರಳಕಟ್ಟೆ ನೇತಾಜಿ ಹೈಸ್ಕೂಲ್ನಲ್ಲಿ ಕಾರ್ಯಕ್ರಮ ಮಾಡಿದೆವು, ಸಕ್ಸಸ್ ಆಗಿದೆ ಅದು. ಅದರಲ್ಲಿ ಪ್ರಜ್ಞಾ ಸಂಸ್ಥೆ ಬಂದು ಕೆಲವರು ಒಳ್ಳೆಯ ವಿಷಯಗಳನ್ನು ಹೇಳಿದ್ದಾರೆ ಮಕ್ಕಳಿಗೆ. ಪ್ರಜ್ಞಾ ಕೌನ್ಸಿಲ್ ಇದಕ್ಕೆ ಆ ಸಂಸ್ಥೆ ಇರುವುದು ಇಂತಹ ಒಂದು ಡ್ರಗ್ ಮತ್ತು ಮದ್ಯಪಾನದ ವಿರೋಧ ಕೆಲಸ ಮಾಡುವಂತಹ ಒಂದು ಸಂಸ್ಥೆ. ಅವರು ಒಳ್ಳೆಯ ರೀತಿಯಲ್ಲಿ ಅದನ್ನು ಮಕ್ಕಳಿಗೆ ಉಪಯೋಗಿಸಿದ್ದಾರೆ. ಅದೇ ರೀತಿ ನಾವು ಸೈನ್ಸ್ ಸಬ್ ಕಾಲೇಜಿನಲ್ಲಿ ಕೂಡ ಇಂತಹ ಒಂದು ಸೀನಿಯರ್ ಕಾಲೇಜಿನಲ್ಲಿ ಕೂಡ ಇಂಥ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. 2 ಸಂಪನ್ಮೂಲ ವ್ಯಕ್ತಿಗಳು ಬಂದು ಉತ್ತಮವಾಗಿ ಅದರ ವಿಷಯವಾಗಿ ಹೇಳಿದ್ದಾರೆ. ಮೂರನೇದಾಗಿ ಆನಂದಾಶ್ರಮ ಜೂನಿಯರ್ ಕಾಲೇಜಿನಲ್ಲಿ ಕೂಡ ಇದನ್ನು ಮಾಡಿದ್ದೇವೆ. ವಿದ್ಯಾರ್ಥಿಗಳು ಆನಂದಾಶ್ರಮ ಕಾಲೇಜಲ್ಲಿ ಮಾಡಿದ್ದೇವೆ. ಅದೇ ರೀತಿ ಶ್ರೀ ಕೃಷ್ಣಗಟ್ಟಿಯವರ
ಶ್ರೀಕೃಷ್ಣ ಗಟ್ಟಿಯವರ ಮೇಲ್ನೋಟದಲ್ಲಿ ಇವರೆಲ್ಲ ಹಾಜರಿಲ್ಲ ಕಾಣಬೇಕು. ಅವರು ಹಿರಿಯರಾದ ನಮ್ಮ ಸದಸ್ಯರು. ಅವರ ನೇತೃತ್ವದಲ್ಲಿರುವಂತಹ ಬೀರಿ ಹೈಸ್ಕೂಲ್ನಲ್ಲಿ ಕೂಡ ಅದೇ ರೀತಿ ನಾವು ಉಲ್ಲಾಲ ಬೀಚ್ನಲ್ಲಿ ಕೂಡ ಒಂದು ಯಶಸ್ವಿ ಕಾರ್ಯಕ್ರಮ ಮಾಡಿದ್ದೇವೆ. ಒಂದು ಸಂಜೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾಗ ಅಲ್ಲಿ ತುಂಬ ಗೃಹಿಣಿಯರಿದ್ದರು. ಆ ಗೃಹಿಣಿಗೆ ಪೂರಕವಾಗಿ ಅಲ್ಲಿನ ಒಂದು ಸಬ್ ಇನ್ಸ್ಪೆಕ್ಟರ್ ಒಬ್ಬರಿದ್ದರು. ಅವರು ಆಗಿನ ಸಬ್ ಇನ್ಸ್ಪೆಕ್ಟರ್ ಶ್ರೀ ಗುರುಪ್ಪ ಶಾಂತಿ ಅಂತ ಒಂದು ಒಳ್ಳೆಯ ರೀತಿಯಲ್ಲಿ ಅವರು ಆ ಗೃಹಿಣಿಯರಿಗೆ ಬೆಳೆಯುತ್ತಿರುವ ಮಕ್ಕಳಿಗೆ ಯಾವ ರೀತಿ ಅಡಿಕ್ಟ್ ಆಗಬಾರ್ದು, ಈ ಮಾದಕದ ಯಾವ ರೀತಿಯೆಲ್ಲ ಅವನ್ನು ಅವರನ್ನು ಹಾಳು ಮಾಡ್ತದೆ ಎಂಬುದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಅಲ್ಲದೆ ನಾವೊಂದು ಬೀದಿ ನಾಟಕವನ್ನು ಅಲ್ಲಿ ಹಮ್ಮಿಕೊಂಡಿದ್ದೆವು. ಅಲ್ಲಿ ಅದು ಕೂಡ ಯಶಸ್ವಿಯಾಗಿದೆ. ಈ ರೀತಿ ಮಕ್ಕಳಲ್ಲಿ ಇಂತಹ ಒಂದು ದುರ್ಭಾವನೆ ಹೋಗಬೇಕೆಂಬುದರಲ್ಲಿ ಅದರಲ್ಲಿ ಮುಖ್ಯವಾಗಿ ಒಂದು ವಿಷಯ ಹೇಳುವುದಂದರೆ ನಮ್ಮ ಪ್ರಜ್ಞಾ ಕೌನ್ಸಿಲ್ನವರು ವಿದ್ಯಾರ್ಥಿಗಳಿಗೆ ಒಂದು ಭಯ ಹುಟ್ಟುವಂಥ ರೀತಿ, ಅಂದರೆ ಯಾರಾದರೂ ಗಾಂಜಾದಲ್ಲಿ ಅಥವಾ ಇಂತಹ ಮಾದಕದಲ್ಲಿ ಅಡಿಕ್ಟ್ ಆದರೆ ಅವರಿಗೆ ಅವರ ಫಲಿತಾಂಶ ಎರಡು ಮಾತ್ರ, ಒಂದು ಹುಚ್ಚು ಅಥವಾ ಮರಣ. ಇದೆರಡು ಮಾತ್ರ ಅವರಿಗೆ ಇರುವುದು. ಆದ್ದರಿಂದ ಇದರಲ್ಲಿ ಮಕ್ಕಳ ಮೇಲೆ ದುಷ್ಪ್ರಭಾವ ಬೀರಬಹುದೆಂಬ ಕಾರಣದಿಂದ ಇದನ್ನು ನಾವು ಹೆಚ್ಚು ಅದನ್ನು ಹಮ್ಮಿಕೊಂಡಿದ್ದೇವೆ. ಆದರೆ ಈ ಕೋವಿಡ್-19 ಪಿಡುಗಿನ ನಂತರ ನಾವು ಹಲವಾರು ಕಾರ್ಯಕ್ರಮ ಮಾಡಬೇಕಾಗಿತ್ತು. ಆದರೆ ಇದರ ಕಾರಣದಿಂದಾಗಿ ನಮಗೆ ಹೆಚ್ಚಿನ ಕಾರ್ಯಕ್ರಮ ಮಾಡಲು ಆಗಲಿಲ್ಲ. ಕ್ರಿಸ್ಮಸ್ ಕಳೆದ ಕ್ರಿಸ್ಮಸ್ನಲ್ಲಿ ಸರಿಯಾದ ಒಂದು ಕಾರ್ಯಕ್ರಮ ಮಾಡಲಿಲ್ಲ. ಇನ್ನು ಮುಂದಿನ ಕ್ರಿಸ್ಮಸ್ನಲ್ಲಿ ಕೂಡ ಮಾಡುವಂತಿಲ್ಲ. ದೀಪಾವಳಿ ಕೂಡ ಕಳೆದು ಹೋಯಿತು. ಆದರೂ ಕೂಡ ಅದರಲ್ಲಿ ಒಂದು ಅರ್ಜೆಂಟಾಗಿ ಒಂದು ಸಣ್ಣ ಒಂದು ಕಾರ್ಯಕ್ರಮ ನಾವೀಗ ಹಮ್ಮಿಕೊಂಡಿದ್ದೇವೆ. ಅದನ್ನು ನಾವು ಈಗ ನಿಮ್ಮ ಮುಂದೆ ನಾವು ಅದನ್ನು ಮಾಡ್ತಾ ಇದ್ದೇವೆ, ಸಮಾರಂಭವನ್ನು ಎಲ್ಲ ಮಾಡ್ತಾ ಇದ್ದೇವೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಇರುವಂತಹ ಇಂದಿನ ಈ ಕಾರ್ಯಕ್ರಮದಲ್ಲಿ ಒಂದೆರಡು ವಿಷಯಗಳು ಮಾತ್ರ ನಾನು ಹೇಳಲು ಬಯಸ್ತೇನೆ. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಅವರು ಲೋಕಾನುಗ್ರಹಿ ಆಗಿದ್ದಾರೆ. ಈ ಮಾತು ನಾವು ಇಂದು ನಿನ್ನೆ ಅಂತ ಹೇಳುವಂಥ ಮಾತಲ್ಲ, ಹಾಗೆಂದು ಭಾವಿಸಬೇಡಿ. ಈಗ ಸಂದರ್ಭದಲ್ಲಿ ಸ್ವಲ್ಪ ಕೆಟ್ಟ ಭಾವನೆ ಜನರಲ್ಲಿ, ಆದ್ದರಿಂದ ಇದನ್ನು ಅವರು ಅಲ್ಲ. 1400 ವರ್ಷಗಳಂತೆ ಕುರ್ಆನ್ನಲ್ಲಿ ಇದು ಹಾಕಿದೆ. ಉಮಾ ಅನ್ಸಲ್ನಾಕ ಇಲ್ಲ ಕಾಫತಲ್ಲಿ ಇನ್ನಾಸಿ ಬಶೀರ ವ ನಜೀರ. ದೇವನ ಅವರದ್ದು ಹೇಳ್ತಾನೆ, ಅವರು ದೇವ ಪ್ರವಾದಿಗಳ ದೇವರನ್ನು ಹೇಳ್ತಾನೆ, ನಾವು ನಿಮ್ಮನ್ನು ಪ್ರತಿನಿಧಿಯಾಗಿ ಕಳಿಸಿದ್ದೇವೆ, ಸಂದೇಶವಾಹಕರಾಗಿ ಕಳಿಸಿದ್ದೇವೆ. ಯಾವುದಕ್ಕೆ? ಸುವಾರ್ಥ ಮತ್ತು ಮುನ್ನಡೆಸಿ ಕೊಡಲಿಕ್ಕೆ ಮಾತ್ರ, ಬೇರೆ ಯಾವುದಕ್ಕಲ್ಲ. ಮನುಷ್ಯರಿಗೆ ಸುವಾರ್ತೆ ಕೊಡುವುದು, ಸ್ವರ್ಗದ ಸುವಾರ್ತೆ ಕೊಡುವುದು, ನರಕದ ಮುನ್ನಡೆಸಿ ಕೊಡುವುದು. ಅದೇ ರೀತಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಒಂದು ಮತಾಚಾರ್ಯನಲ್ಲ. ಅವರು ಪೂಜೆ ಕಲಿಸಲು ಬಂದವರಲ್ಲ. ಅವರನ್ನು ಮೈಕಲ್ ಹ್ಯಾಟ್ಸ್ ಅಂತ ಹೇಳ್ತಾರೆ ನಮ್ಮ ಭಾಷಣಕರ್ತರು ಹೇಳಬಹುದು. ಅದು ಮೈಕಲ್ ಹ್ಯಾಟ್ಸ್ ಹೇಳುವ ಹಾಗೆ ಅವರೊಬ್ಬ ಸೆಕ್ಯುಲರ್ ಮತ್ತು ಪಾಲಿಟಿಕ್ಸ್ ಮತ್ತು ಧರ್ಮದಲ್ಲಿ ಯಶಸ್ವಿಯಾದಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿಯನ್ನು ಹೇಳಿದ್ದಾರೆ. ಅವರು ಹೇಳ್ತಾರೆ, ಮದ್ಯಪಾನ, ಜೂಜು ಅಥವಾ ಹಾದರ ಇದು ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ನಾನು ವ್ಯಕ್ತಿಯನ್ನು ಏನು ಮಾಡಲಿಕ್ಕೆ ಪ್ರಜಾಸತ್ತೆ ಎಲ್ಲ ಆದರೂ ಕೂಡ ನಿಮ್ಮ ವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ. ಇದು ನಿಮ್ಮ ದೇಹೇಚ್ಛೆಗಳ ಗುಲಾಮಗಿರಿಗೆ ನೀವು ಹೋಗ್ತಾ ಇರೋದು. ಇದನ್ನು ನೀವು ಸರ್ವನಾಶ ಆಗಬಹುದು. ಅದರಿಂದಾಗಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅದನ್ನು ತಡೆದಿದ್ದಾರೆ ಮಾತ್ರ ಅಲ್ಲ, ಅದರಿಂದ ನಿಮ್ಮ ಪಾರಮಾರ್ಥಿಕ ಲೋಕದಲ್ಲಿ ಇದಕ್ಕೆ ಶಿಕ್ಷೆ ಇದೆ ಎಂದು ಕೂಡ, ದಂಡನಾರ್ಹವೆಂದು ಕೂಡ ಅವರು ನಮಗೆ ಇದರ ಪ್ರಭಾವ ಸಮುದಾಯದಲ್ಲಿ ಕಂಡು ಬರುತ್ತದೆ ಹೆಚ್ಚಿನ ಅಂಶ. ಇಂದಿನ ಕೆಲವು ಪರಿಸರದ ಬಗ್ಗೆ ಕೆಲವು ಅಂಥ ಅನಾಹುತಗಳಿದ್ದರು ನಮ್ಮ ಸಮುದಾಯದ ಅದರ ಒಂದು ಪ್ರಭಾವ ಕಂಡು ಬರ್ತಾ ಇದೆ. ಎರಡನೇದಾಗಿ ನಮ್ಮದು ಬಹುಧರ್ಮ, ಬಹು ಸಂಸ್ಕೃತಿ, ಬಹುಭಾಷೆ, ಬಹುಕುಲ ಗೋತ್ರಗಳಿರುವಂತಹ ಒಂದು ದೇಶವಾಗಿದೆ. ಇಲ್ಲಿ ಅಪನಂಬಿಕೆಗಳಿರುವುದು ಕೂಡ ಅಷ್ಟೇ ಹೆಚ್ಚು. ಆದರೆ ನಾವು ಒಂದು ಸಮಯದ ಅಭಾವದಿಂದ ಒಂದು ವಿಷಯ ಮಾತಾಡ್ತೇನೆ, ಅಂದರೆ ಇಂದು ಈ ಅಭಿವ್ಯಕ್ತ ಸ್ವಾತಂತ್ರ್ಯ ಎಂಬುದು ಅಥವಾ ಜನರಲ್ ಅಪನಂಬಿಕೆ ಇರುವಂತಹ ಅಭಿವ್ಯಕ್ತ ಸ್ವಾತಂತ್ರ್ಯ ಇದು ಎಲ್ಲಿಯವರೆಗೆ ಹೋಗಿದ್ದರೆ ಇದು ಇಂದು ಅವಹೇಳನ ಸ್ವಾತಂತ್ರ್ಯವಾಗಿ ಹೋಗಿದೆ. ಇದು ಪ್ರತಿಯೊಂದರಲ್ಲಿ ಒಂದು ವಿಷಯ ನನಗೆ ಹೇಳಬೇಕಾಗ್ತದೆ, ಅಂದರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಹೇಗೆ ಹೇಳ್ತಾರೆ ಅಂದರೆ, ಎಷ್ಟು ಘಂಟಾಘೋಷವಾಗಿ ಧೈರ್ಯದಿಂದ ಹೇಳ್ತಾರೆ ಅಂದರೆ, ಮಸೀದಿಗಳಿರುವುದು ಭಯೋತ್ಪಾದನೆಗೆ, ಮದ್ರಸಾಗಳಿರುವುದು ಭಯೋತ್ಪಾದನೆ ತರಬೇತಿಗೆ, ಕುರ್ಆನ್ ಇರುವುದು ಇನ್ನೊಂದು ನಾಶ ಮಾಡಲಿಕ್ಕೆ, ನಮಾಜ್ ಮಾಡೋದು ಇನ್ನೊಂದು ನಾಶಕ್ಕಾಗಿ ಪ್ರಾರ್ಥನೆ ಮಾಡೋದು, ಇದನ್ನು ಸಂಕ್ಷಿಪ್ತವಾಗಿ ಹೇಳುವುದು. ಇದನ್ನು ಧೈರ್ಯವಾಗಿ ಹೇಳ್ತಾರೆ. ಅದನ್ನು ಕೇಳುವವರು ಯಾವ ಸರ್ಕಾರ ಯಾವುದು ಕೂಡ ಇಲ್ಲ. ಇಂತಹ ಒಂದು ಬೆಳವಣಿಗೆ ಆದರೆ ನಮ್ಮ ದೇಶದ ಪರಿಸ್ಥಿತಿ ಏನಾದಿದ್ದನ್ನು ಆಲೋಚನೆ ಮಾಡಿಕೊಳ್ಳಿ. ಯಾವಾಗಲೂ ನಮ್ಮ ಮೈಕ್ ಮತ್ತು ಪೆನ್ ಕೆಲವೊಮ್ಮೆ ಹಿಂಸೆಗೆ ಪ್ರಚೋದನೆ ಕೊಡ್ತದೆ, ಅದು ಕೊಲೆ ಮಾಡ್ತದೆ. ಆದರೆ ಅದರ ಪ್ರತಿಫಲ ಬಂದೂಕಿನಲ್ಲಿ ಅದು ತೀರ್ಮಾನ ಆಗ್ತದೆ. ನಾವಿದಕ್ಕೆ ಲೋಕದಲ್ಲಿ ಈಗ ಸಹ ಇನ್ನೂ ಸಹ ಕಾಣ್ತಾ ಇದ್ದೇವೆ. ಈ ಬಗ್ಗೆ ನಾವು ನಮ್ಮ ವಿಚಾರಗಳನ್ನು ನಾವು ರಾಜಮಾರ್ಗದಲ್ಲಿ ರಾಜಧರ್ಮದಲ್ಲಿ ಕೊಂಡು ಹೋಗಬೇಕಲ್ಲದೆ ನಮ್ಮ ವಿಚಾರಗಳನ್ನು ವೈಚಾರಿಕ ಅಂಧಕಾರದಲ್ಲಿ ಕೊಂಡು ಹೋಗಬಾರ್ದು ಎಂದು ಹೇಳ್ತೇನೆ.
ಇಂದಿನ ಈ ನಮ್ಮ ಮುಖ್ಯ ಅತಿಥಿಗಳ ಪರಿಚಯ ನಾನು ಮಾಡಬೇಕಾಗಿದೆ. ಇಂದಿನ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಂತಹ ಜನಾಬ್ ಡಾಕ್ಟರ್ ಮುಬೀನ್ರವರು ಫಾರ್ಮಸ್ಯೂಟಿಕಲ್ ಸೈನ್ಸ್ನಲ್ಲಿ ಡಾಕ್ಟರೇಟ್ ಮಾಡಿದವರಾಗಿದ್ದಾರೆ. ಅವರು ಕರಾವಳಿ ಕಾಲೇಜಿನಲ್ಲಿ ಅವರ ಪ್ರೊಫೆಸರ್ ಆಗಿದ್ದರು. ಈಗ PA ಕಾಲೇಜಿನಲ್ಲಿ ಕೂಡ ಅದೇ ವಿಭಾಗದಲ್ಲಿ ಅವರು ಲೆಕ್ಚರರ್ ಆಗಿದ್ದಾರೆ. ಒಂದು ಚಿಗುರು ಬೆಳೆಯುವಂತಹ ಒಂದು ಉತ್ತಮ ವಾಗ್ಮಿ ಆಗಿದ್ದಾರೆ. ಇವರಿಗೆ ಉತ್ತಮ ಭವಿಷ್ಯ ಉಂಟು. ಇನ್ನು ಮುಂದೆ ಕೂಡ ಒಳ್ಳೆಯ ರೀತಿಯಲ್ಲಿ ಅವರು ಮಾತಾಡ್ತಾರೆ ಮತ್ತು ಅವರನ್ನು ನಾನು ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಗೌರವ ಅಧ್ಯಕ್ಷರಾದಂಥ ಶ್ರೀ ಸದಾನಂದ ಬಂಗ್ಯಾರವರು ಒಂದು ಅವರ ಬಗ್ಗೆ ಹೇಳೋದಾದರೆ ಶಾಂತ ಚಿತ್ತದ ಮೇಧಾವಿ ಅಂತ ಹೇಳ್ಬೋದು. ಶಾಂತ ಚಿತ್ತದ ಮನುಷ್ಯ, ಆದರೆ ಒಂದು ವಿಭಾಗದ ಮೇಧಾವಿಯಾಗಿದ್ದಾರೆ, ಮಗುವೀರ ವಿಭಾಗದ ಮುಂದಾಳಾಗಿದ್ದಾರೆ. ಮಾತ್ರ ಅಲ್ಲ, ಈ ಪ್ರದೇಶದಲ್ಲಿ ಶಾಂತಿ ನೆಲೆಸುವಂತಹ ಯಾವ ಕೆಲಸ ಬೇಕು ಅದನ್ನು ಅವರು ಮಾಡ್ತಾ ಇದ್ದಾರೆ. ಆದ್ದರಿಂದ ನಾವು ಅವರನ್ನು ತುಂಬ ನಮ್ಮ ಬೆನ್ನೆಲುಬಿನಂತೆ ಅವರನ್ನು ಈ ಸಂಸ್ಥೆಗೆ ನಾವು ಅವರನ್ನು ಬರಮಾಡಿದ್ದೇವೆ. ಅದೇ ರೀತಿ ನಮ್ಮ ಇಂದಿನ ಅಧ್ಯಕ್ಷರು, ಈ ಸಮಾರಂಭದ ಅಧ್ಯಕ್ಷರು, ನಮ್ಮ ಸಂಸ್ಥೆ ಅಧ್ಯಕ್ಷರಾದಂಥ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್ರವರು, ಇವರು ತನ್ನನ್ನು ಸಮಾಜ ಸೇವೆಗೆ ಧುಮುಕುವಂತೆ ಮಾಡಿದ್ದಾರೆ. ಅದಕ್ಕೆ ಧುಮುಕಿದ್ದಾರೆ ಅಂದರೆ ಎಷ್ಟು ನಿಬಿಡವಾದಂತಹ ಕೆಲಸ ಇದ್ದರೂ ಕೂಡ ಸಮಾಜ ಸೇವೆಯಲ್ಲಿ ಅದರಲ್ಲಿ ನಮ್ಮ ಕಾರ್ಯಕ್ಕೆ ಹೋಗ್ಬಿಟ್ಟು ಆಗಾಗ ನಮ್ಮ ಕಾರ್ಯ ಬರುತ್ತಾ ಇದ್ದಾರೆ. ಅವರು ಲಯನ್ಸ್ ಕ್ಲಬ್ಬಿನ ಸದಸ್ಯರಾಗಿದ್ದಾರೆ, ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಮುಕ್ತೇಶ್ವರರಾಗಿದ್ದಾರೆ, ಇನ್ನಿತರ ಹಲವಾರು ಸಂಘದಲ್ಲಿ ಅವರು ಪದಾಧಿಕಾರಿಯಾಗಿದ್ದಾರೆ. ನನಗೆ ಅದು ಇಲ್ಲಿಗೆ ಸಾಧ್ಯ ಇಲ್ಲ. ಅವರಿಗೆ ಅಂತಹ ಒಂದು ವ್ಯಕ್ತಿಯಾಗಿದ್ದಾರೆ. ಎಲ್ಲರಿಗೂ ಬೇಕಾದಂತೆ ಯಾವುದೇ ಒಂದು ಭಿನ್ನಾಭಿಪ್ರಾಯ ಬಂದಾಗ ಒಳ್ಳೆಯ ರೀತಿಯಲ್ಲಿ ಶಾಖಶಕ್ತಿಯಿಂದ ಅದನ್ನು ನಿಭಾಯಿಸುವಂತಹ ಒಂದು ಕಲೆ ಅವರಲ್ಲಿದೆ. ಅದು ನಾವು ಕಂಡುಕೊಂಡಿದ್ದೇವೆ. ಅವರನ್ನು ನಾನು ಹೃತ್ಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಅಧ್ಯಾಪಕರಾದ ಜಾಸ್ಲಿನ್ ಸಜ್ಜರ್ ಅವರು ನಮ್ಮ ಸಂಘದ ಉಪಾಧ್ಯಕ್ಷರಾಗಿದ್ದಾರೆ. ಇನ್ನು ಕೆಲವು ಮಾತನ್ನು ಅವರನ್ನು ಅನಿಸಿಕೆಗಳನ್ನು ಹೇಳಲಿಕ್ಕಿದ್ದಾರೆ. ಅವರು ಕೂಡ ಒಳ್ಳೆಯ ಒಂದು ಯಾವುದಾದ್ರೂ ಭಿನ್ನಾಭಿಪ್ರಾಯ ಬಂದಾಗ ಅದನ್ನು ಸಭೆಯಲ್ಲಿ ಇರಿಸಿ ಅದನ್ನು ತೀರ್ಮಾನ ಮಾಡುವಂತಹ ಒಂದು ವ್ಯಕ್ತಿತ್ವ ಅವರಲ್ಲಿ ಉಂಟು ಮತ್ತು ಒಳ್ಳೆಯ ರೀತಿಯಲ್ಲಿ ಭಾಷಣ ಮಾಡ್ತಾರೆ, ಗೈಡೆನ್ಸ್ ಕೊಡ್ತಾರೆ ಒಂದು ಅಧ್ಯಾಪಕರಾಗಿ. ಇವರನ್ನು ನಾನು ಕೂಡ ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಉಮ್ಮರ್ ಪಜ್ಜೂರ್ ಅವರು ಒಬ್ಬ ಯುವ ರಾಜಕಾರಣಿಗಳವರು, ಮಾಜಿ ಜಿಲ್ಲಾ ಪರಿಷತ್ ಸದಸ್ಯರು ಮತ್ತು ಒಳ್ಳೆಯ ರೀತಿಯಲ್ಲಿ ಅವರು ಭಾಷಣ ಕೂಡ ನಾನು ಕೇಳಿದ್ದೇನೆ, ಒಳ್ಳೆಯದು ಮಾಡ್ತಾ ಇದ್ದಾರೆ. ಒಂದು ಜನಕ್ಕೆ ಬೇಕಾದಂಥ ವ್ಯಕ್ತಿ, ಆ ಪ್ರದೇಶದಲ್ಲಿ ಒಂದು ಸಮಾಜ ಸುಧಾರಣೆ ಮಾಡುವಂಥ ವ್ಯಕ್ತಿ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ವಾಗತಿಸ್ತೇನೆ. ಅದೇ ರೀತಿ ಇನ್ನೊಮ್ಮೆ ನಾನು ನಿಮ್ಮೆಲ್ಲರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು. ಸ್ವಾಗತ ಮತ್ತು ಪ್ರಾಸ್ತಾವಿಕ ಭಾಷಣ ಮಾಡಿದಂಥ ನಮ್ಮ ವೇದಿಕೆಯ ಕಾರ್ಯದರ್ಶಿಯಾದ ಮೊಹಮ್ಮದ್ ಅನ್ವರ್ ಸಾಬ್ರವರಿಗೆ, ನಮ್ಮಲ್ಲಿ ಈ ಸಭೆಯಲ್ಲಿ ಹಲವಾರು ಭಾಗವಹಿಸಿದ್ದಾರೆ. ಎಲ್ಲರ ಹೆಸರು ಹೇಳಿಕೊಂತ ಸಂದರ್ಭವಲ್ಲ. ದೇವಸ್ಥಾನಗಳ, ಹಲವಾರು ಸಂಘಟನೆಗಳ, ಹಲವಾರು ವೇದಿಕೆಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಮುಖಂಡರಲ್ಲಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಈ ಸಭೆಗೆ ನಿಮ್ಮೆಲ್ಲರನ್ನು ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ, ಪ್ರಥಮವಾಗಿ ಈ ಸಭೆಯ ಔಚಿತ್ಯವೇನು, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಯ ಮಾರ್ಗದರ್ಶಕ ಎಂಬ ಜಮಾತೆ ಇಸ್ಲಾಮಿಯ ರಾಜ್ಯವ್ಯಾಪಿ ಅಭಿಯಾನದ ಅಂಗವಾಗಿ ನಮ್ಮ ಸದ್ಭಾವನಾ ವೇದಿಕೆ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಹಿರಿಯ ಸದಸ್ಯರಿದ್ದಾರೆ, ವೇದಿಕೆಯ ಕೃಷ್ಣಗಟ್ಟಿ ಅವರು. ಅವರನ್ನು ಕೂಡ ನಾನು ವೇದಿಕೆಗೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ. ಇನ್ನು ನಮ್ಮ ಕಾರ್ಯಕ್ರಮದ ಮುಖ್ಯ ಅಂಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಯ ಮಾರ್ಗದರ್ಶಕ ಎಂಬ ವಿಷಯದೊಂದಿಗೆ ಡಾಕ್ಟರ್ ಮೊಹಮ್ಮದ್ ಮುಬೀನ್ ಅವರೊಂದಿಗೆ ನಾನು ಭಾಷಣ ನೆರವೇರಿಸಲು ಆಹ್ವಾನಿಸ್ತಾ ಇದ್ದೇನೆ. ಬಿಸ್ಮಿಲ್ಲಾಹಿರ್ ರಹಮಾನಿರ್ ರಹೀಂ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಸರ್ವಸ್ತುತಿ ಸ್ತೋತ್ರಗಳು ಸರ್ವಲೋಕಗಳ ಒಡೆಯ ಪರಿಪಾಲಕನಾದ ಆ ಏಕೈಕ ದೇವನಿಗೆ ಮೀಸಲು. ಆತನ ಅನಂತ ಅಪಾರ ಅನುಗ್ರಹಗಳು, ಒಳಿತಿನ ಸಂಸ್ಥಾಪನೆ, ಕೆಡುಕಿನ ಉಚ್ಚಾಟನೆಗಾಗಿ ಆಗಮಿಸಿದಂತಹ ಎಲ್ಲ ಪ್ರವಾದಿಗಳ ಮೇಲೆ, ಮಹಾಪುರುಷರ ಮೇಲೆ, ಸಜ್ಜನರ ಮೇಲೆ ಸದಾ ವರ್ಷಿಸುತ್ತಿರಲಿ. ವಿಶೇಷವಾಗಿ ಅಂತಿಮ ಪ್ರವಾದಿ, ಮಾನವತೆಯ ಮಾರ್ಗದರ್ಶಕ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮೇಲೆ.
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸುತ್ತಿರುವ ಸದ್ಭಾವನಾ ವೇದಿಕೆ ಉಳ್ಳಾಲ ಇದರ ಅಧ್ಯಕ್ಷರು ಆಗಿರುವಂತಹ ಶ್ರೀಮಾನ್ ಪ್ರಸಾದ್ ರೈ ಕಲ್ಲಿಮಾರ್ ಅವರೇ, ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿರುವ ಶ್ರೀಮಾನ್ ಸದಾನಂದ ಬಂಗೇರ್ ಅವರೇ, ಶ್ರೀಮಾನ್ ಜಾಸ್ಲಿನ್ ಡಿಸೋಜರ್ ಅವರೇ, ಜನಾಬ್ ಉಮರ್ ಪಜೀರ್ ಅವರೇ, ಶ್ರೀಮಾನ್ ಕೃಷ್ಣಗಟ್ಟಿಯವರೇ, ಜನಾಬ್ ಅಬ್ದುಲ್ ಕರೀಂ ರವರೇ, ಇಲ್ಲಿ ನೆರೆದಿರುವಂತಹ ನನ್ನೆಲ್ಲ ಗೌರವಾನ್ವಿತ ಹಿರಿಯರೇ, ಪ್ರೀತಿಯ ಸಹೋದರರೇ, ಅಸ್ಸಲಾಮು ಅಲೈಕುಂ ವರಹಮತುಲ್ಲಾ. ನಿಮ್ಮೆಲ್ಲರ ಮೇಲೆ ದೇವನ ಶಾಂತಿ ಮತ್ತು ಅನುಗ್ರಹ ಇರಲಿ. ಸದ್ಭಾವನಾ ವೇದಿಕೆ ಉಳ್ಳಾಲ ಹಮ್ಮಿಕೊಂಡಿರುವಂತಹ ಈ ಒಂದು ಸುಂದರ ಸಂಜೆಯ ಸೌಹಾರ್ದ ಸಮ್ಮೇಳನ, ಇದರ ಶೀರ್ಷಿಕೆಯಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಯ ಮಾರ್ಗದರ್ಶಕ ಎನ್ನುವುದು. ಸದ್ಭಾವನಾ ವೇದಿಕೆ ವಿವಿಧ ಸಂದರ್ಭಗಳಲ್ಲಿ ಇಂತಹ ಸೌಹಾರ್ದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇರುವುದು ನಿಜವಾಗಿಯೂ ಬಹಳ ಶ್ಲಾಘನೀಯ. ಈಗಾಗಲೇ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದಂತೆ ಸದ್ಭಾವನಾ ವೇದಿಕೆ ಈ ಉಳ್ಳಾಲದಲ್ಲಿ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಸಮಾಜಮುಖಿ ಕಾರ್ಯದಲ್ಲಿ ತನ್ನನ್ನು ತೊಡಗಿಸಿಕೊಂಡಿದೆ. ಪ್ರೀತಿಯ ಬಂಧುಗಳೇ, ನಮ್ಮ ಇಂದಿನ ಚರ್ಚಾ ವಿಷಯವಾಗಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾನವತೆಯ ಮಾರ್ಗದರ್ಶಕ ಎಂಬುದು. ಅಕ್ಟೋಬರ್ 23ರಿಂದ ನವೆಂಬರ್ 5ರ ತನಕ ಕರ್ನಾಟಕ ರಾಜ್ಯ ಜಮಾತೆ ಇಸ್ಲಾಮಿ ಹಿಂದ್ ಕರ್ನಾಟಕ ಇಂತಹ ಒಂದು ಅಭಿಯಾನವನ್ನು ನಡೆಸ್ತಾ ಇದೆ. ಚಾಂದ್ರಮಾನ ತಿಂಗಳಾದಂತಹ ರಬಿಯುಲ್ ಅವ್ವಲ್ ತಿಂಗಳು ಇದು ಪ್ರವಾದಿ ಮೊಹಮ್ಮದರು ಜನಿಸಿದಂತಹ ತಿಂಗಳಾಗಿದೆ. ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದರ ಪಾವನ ಜೀವನ, ಅವರ ಗುಣನಡತೆಗಳು, ಅವರ ಸಂದೇಶದ ಮುಖ್ಯ ಅಂಶಗಳನ್ನು ವಿವಿಧ ಕಾರ್ಯಕ್ರಮಗಳ ಮೂಲಕ, ವಿವಿಧ ಮಾಧ್ಯಮಗಳ ಮೂಲಕ ಇಲ್ಲಿನ ಜನರಿಗೆ ತಲುಪಿಸುವಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಈ ಜಗತ್ತಿಗೆ ಅನೇಕ ಪ್ರವಾದಿಗಳು, ಅನೇಕ ದಾರ್ಶನಿಕರು, ಅನೇಕ ಮಹಾಪುರುಷರುಗಳು ಬಂದು ಹೋಗಿದ್ದಾರೆ. ಅವರೆಲ್ಲರೂ ತಮ್ಮ ಕಾಲಘಟ್ಟದ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕಾಗಿ ಪ್ರಯತ್ನಿಸಿದರು. ತಮ್ಮ ಕಾಲಘಟ್ಟದಲ್ಲಿದ್ದಂತಹ ಕೆಡುಕಿನ ವಿರುದ್ಧ ಅವರು ಹೋರಾಡಿದರು. ಮನುಷ್ಯರನ್ನು ಸಂಸ್ಕರಿಸಲಿಕ್ಕಾಗಿ, ಮನುಷ್ಯರ ಚಾರಿತ್ರ್ಯವನ್ನು ಉತ್ತಮಪಡಿಸಲಿಕ್ಕಾಗಿ ಅವರು ಕೆಲಸ ಮಾಡಿದರು. ಅದೇ ರೀತಿ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯನ್ನು ನೆಲೆಸಲಿಕ್ಕಾಗಿ, ಶಾಂತಿ ಸೌಹಾರ್ದದ ನಾಡನ್ನು, ಒಂದು ಸಮಾಜವನ್ನು ಕಟ್ಟಲಿಕ್ಕಾಗಿ ಇವರೆಲ್ಲರೂ ಕೂಡ ಪ್ರಯತ್ನಿಸಿದರು. ಆದರೆ ದುರದೃಷ್ಟವಶಾತ್ ಈ ಎಲ್ಲ ಮಹಾನುಭಾವರುಗಳು ಇಂದು ಕೆಲವೊಂದು ಧರ್ಮಗಳಿಗೆ, ಕೆಲವೊಂದು ವರ್ಗಗಳಿಗೆ, ಕೆಲವೊಂದು ಸಮುದಾಯಕ್ಕೆ ಮಾತ್ರ ಸೀಮಿತವಾಗಿ ಬಿಟ್ಟಿದ್ದಾರೆ. ಪ್ರವಾದಿ ಮೊಹಮ್ಮದರು, ಯೇಸು ಕ್ರಿಸ್ತರು, ಸ್ವಾಮಿ ವಿವೇಕಾನಂದರು, ಬಸವಣ್ಣನವರು, ಕನಕದಾಸರು, ರಾಮಕೃಷ್ಣ ಪರಮಹಂಸರು ಮುಂತಾದ ಮೇಧಾವಿಗಳು, ಮಹಾನ್ ವ್ಯಕ್ತಿಗಳು ಇಂದು ಕೆಲವೊಂದು ಧರ್ಮಗಳಿಗೆ, ಕೆಲವೊಂದು ವರ್ಗಕ್ಕೆ ಮಾತ್ರ ಸೀಮಿತರಾಗಿದ್ದಾರೆ. ಆ ರೀತಿ ನಾವು ಮಾಡಿಬಿಟ್ಟಿದ್ದೇವೆ. ನಿಜವಾಗಿ ಇವರೆಲ್ಲರೂ ಯಾವುದಾದರೊಂದು ಧರ್ಮಕ್ಕೆ, ಯಾವುದಾದರೊಂದು ವರ್ಗಕ್ಕೆ ಸೀಮಿತರಾಗಬೇಕಾದವರಲ್ಲ. ಬದಲಾಗಿ ಇವರು ಇಡೀ ವಿಶ್ವದ ಆಸ್ತಿಯಾಗಿದ್ದಾರೆ. ಇಡೀ ಜಗತ್ತಿಗೆ ಮಾರ್ಗದರ್ಶನ ಮಾಡಿದಂತಹ ವ್ಯಕ್ತಿಗಳಾಗಿದ್ದಾರೆ. ಅವರನ್ನು ನಾವು ಆ ರೀತಿ ಪ್ರೆಸೆಂಟ್ ಮಾಡಬೇಕು. ಅವರನ್ನು ಎಲ್ಲರ ಆಸ್ತಿಯಾಗಿ ನಾವು ಮಾರ್ಪಡಿಸಬೇಕಾಗಿದೆ. ಪ್ರವಾದಿ ಮೊಹಮ್ಮದರು ಓರ್ವ ಪೌರಾಣಿಕ ವ್ಯಕ್ತಿಯಲ್ಲ. ಪ್ರವಾದಿ ಮೊಹಮ್ಮದರು ದೇವಪುತ್ರ ಅಲ್ಲ.
ಪ್ರವಾದಿ ಮೊಹಮ್ಮದರು ದೇವನ ಅವತಾರವೂ ಅಲ್ಲ. ಪ್ರವಾದಿ ಮೊಹಮ್ಮದರು ಇತಿಹಾಸದ ತುಂಬು ಬೆಳಕಿನಲ್ಲಿ ಬಾಳಿ ಬದುಕಿದಂತಹ ಓರ್ವ ಐತಿಹಾಸಿಕ ವ್ಯಕ್ತಿಯಾಗಿದ್ದಾರೆ. ಅವರ ಮಾರ್ಗದರ್ಶನ ಎಲ್ಲ ಕಾಲಕ್ಕೂ ಎಲ್ಲ ಸಂದರ್ಭಕ್ಕೂ ಕೂಡ ಅನ್ವಯವಾಗುವಂತಹದ್ದು. ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡಂತಹ ಅತ್ಯಂತ ದೊಡ್ಡ ದಾರ್ಶನಿಕ ಆಗಿದ್ದಾರೆ. ಈ ಜಗತ್ತು ಕಂಡಂತಹ ಅತ್ಯಂತ ದೊಡ್ಡ ಮಾರ್ಗದರ್ಶಕರಾಗಿದ್ದಾರೆ. ಯಾರೆಲ್ಲ ಪ್ರವಾದಿ ಮೊಹಮ್ಮದರನ್ನು ನಿಷ್ಪಕ್ಷಪಾತವಾಗಿ, ವಸ್ತುನಿಷ್ಠವಾಗಿ, ಯಾವುದೇ ಪೂರ್ವಾಗ್ರಹವಿಲ್ಲದೆ ಅಧ್ಯಯನ ನಡೆಸಿದರೋ ಅವರೆಲ್ಲರೂ ಕೂಡ ಕಂಡುಕೊಂಡಂತಹ ಒಂದು ಸತ್ಯವಾಗಿದೆ, ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡಂತಹ ಅತ್ಯಂತ ದೊಡ್ಡ ದಾರ್ಶನಿಕ, ಅತ್ಯಂತ ಶ್ರೇಷ್ಠ ಬುದ್ಧಿಜೀವಿ ಅಂತ ಹೇಳಿ ಅವರೆಲ್ಲರೂ ಕೂಡ ಸರ್ಟಿಫಿಕೇಟ್ ನೀಡಿದ್ದಾರೆ. ನಮ್ಮ ನೆಚ್ಚಿನ ಬಾಪೂಜಿ ಮಹಾತ್ಮ ಗಾಂಧೀಜಿ, ಭಾರತದ ಪ್ರಪ್ರಥಮ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು, ಸ್ವಾತಂತ್ರ್ಯ ಹೋರಾಟಗಾರರಾದಂತಹ ಸರೋಜಿನಿ ನಾಯ್ಡು, ಅನಿ ಬೆಸೆಂಟ್, ತತ್ವಶಾಸ್ತ್ರ ಅದೇ ರೀತಿ ಇತಿಹಾಸಕಾರರಾದಂತಹ ಮೈಕಲ್ ಎಚ್ ಹಾರ್ಟ್, ಥಾಮಸ್ ಕಾರ್ಲೆ, ಗಿಬ್ಬನ್, ಬ್ರಿಟಿಷ್ ನಾಟಕಕಾರ ಜಾರ್ಜ್ ಬರ್ನಾರ್ಡ್ ಶಾ, ಇವರೆಲ್ಲರೂ ಕೂಡ ಮುಂತಾದ ಮೇಧಾವಿಗಳು, ಬುದ್ಧಿಜೀವಿಗಳು, ತತ್ವಜ್ಞಾನಿಗಳು, ವಿಜ್ಞಾನಿಗಳು, ಅವರೆಲ್ಲರೂ ಕೂಡ ಪ್ರವಾದಿ ಮೊಹಮ್ಮದರ ಜೀವನ ಮತ್ತು ಸಂದೇಶವನ್ನು ಅಧ್ಯಯನ ನಡೆಸಿ ಅವರು ಹೇಳಿದರು, ಪ್ರವಾದಿ ಮೊಹಮ್ಮದರು ಈ ಜಗತ್ತು ಕಂಡಂತಹ ಶ್ರೇಷ್ಠ ದಾರ್ಶನಿಕ, ಈ ಜಗತ್ತು ಕಂಡಂತಹ ಶ್ರೇಷ್ಠ ಮೇಧಾವಿ, ಈ ಜಗತ್ತು ಕಂಡಂತಹ ಶ್ರೇಷ್ಠ ಮಹಿಳಾ ವಿಮೋಚಕ, ಈ ಜಗತ್ತು ಕಂಡಂತಹ ಶ್ರೇಷ್ಠ ಅನಾಥ ರಕ್ಷಕ. ಹೀಗೆ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಶ್ರೇಷ್ಠತೆಯನ್ನು ಅವರು ಒಪ್ಪಿಕೊಂಡದ್ದು ಮಾತ್ರವಲ್ಲ, ತನ್ನ ಲೇಖನಿಯ ಮೂಲಕ, ತನ್ನ ಮಾತಿನ ಮೂಲಕ ಅದನ್ನು ಬಹಿರಂಗಪಡಿಸಿದ್ದಾರೆ. ತಮ್ಮ ಲೇಖನದ ಮೂಲಕ, ಭಾಷಣದ ಮೂಲಕ ಅದನ್ನು ಜನರ ಮುಂದೆ ಅವರು ಪ್ರಕಟಪಡಿಸಿದ್ದಾರೆ. ಅಂದ್ರೆ ಪ್ರವಾದಿ ಮೊಹಮ್ಮದರ ವ್ಯಕ್ತಿತ್ವ ಆ ರೀತಿಯಾಗಿದೆ. ಪ್ರವಾದಿ ಮೊಹಮ್ಮದರಷ್ಟು ಇತಿಹಾಸದಲ್ಲಿ ಪ್ರಭಾವ ಬೀರಿದಂತಹ ವ್ಯಕ್ತಿಯನ್ನು ನಿಮಗೆ ಬೇರೆ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಪ್ರವಾದಿ ಮೊಹಮ್ಮದರು ಮಾನವತೆಯ ಮಹಾ ಮಾರ್ಗದರ್ಶಕರಾಗಿದ್ದಾರೆ. ಅವರೋರ್ವ ಶ್ರೇಷ್ಠ ನಾಯಕರಾಗಿ ಗುರುತಿಸಲ್ಪಡುತ್ತಾರೆ. ಪ್ರವಾದಿ ಮೊಹಮ್ಮದರ ಸಂದೇಶ, ಅವರ ಮಾರ್ಗದರ್ಶನದ ಒಂದು ವಿಶೇಷತೆ ಏನು ಅಂತ ಹೇಳಿದ್ರೆ, ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನ ಅದು ಸಮಗ್ರವಾದಂತಹ ಒಂದು ಮಾರ್ಗದರ್ಶನವಾಗಿದೆ. ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನ ಅದು ಸಾರ್ವತ್ರಿಕವಾದಂತಹ ಮಾರ್ಗದರ್ಶನವಾಗಿದೆ. ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನ ಅದು ಸಾರ್ವಕಾಲಿಕವಾದಂತಹ ಮಾರ್ಗದರ್ಶನವಾಗಿದೆ. ಇದು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಮಾರ್ಗದರ್ಶನದ ಒಂದು ದೊಡ್ಡ ವಿಶೇಷತೆಯಾಗಿದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಜೀವನದ ಯಾವುದೇ ಒಂದು ಸೀಮಿತ ಕ್ಷೇತ್ರಕ್ಕೆ ಮಾತ್ರ ಮಾರ್ಗದರ್ಶನ ಮಾಡಿದವರಲ್ಲ, ಬದಲಾಗಿ ಜೀವನದ ವಿಶಾಲ ರಂಗಗಳಿಗೆ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಮನುಷ್ಯ ಜೀವನದ ಕ್ಷೇತ್ರಗಳು ಎಂದು ಗುರುತಿಸಲ್ಪಡುವಂತಹ ಕೌಟುಂಬಿಕ ಕ್ಷೇತ್ರ, ಆರ್ಥಿಕ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರ, ಆಧ್ಯಾತ್ಮಿಕ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಿಗೆ ಪ್ರವಾದಿ ಮೊಹಮ್ಮದರು ಸ್ಪಷ್ಟವಾದಂತಹ, ನಿಖರವಾದಂತಹ, ಸಮಗ್ರವಾದಂತಹ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಓರ್ವ ತಂದೆಯಾಗಿ, ಓರ್ವ ಪತಿಯಾಗಿ, ಓರ್ವ ವ್ಯಾಪಾರಿಯಾಗಿ, ಓರ್ವ ಸೇನಾ ನಾಯಕನಾಗಿ, ಒಬ್ಬ ರಾಜಕಾರಣಿಯಾಗಿ, ಒಬ್ಬ ನ್ಯಾಯಾಧೀಶನಾಗಿ, ಈ ರೀತಿ ಜೀವನದ ವಿವಿಧ ರಂಗಗಳಿಗೆ ಪ್ರವಾದಿ ಮೊಹಮ್ಮದರು ರೋಲ್ ಮಾಡೆಲ್ ಆಗಿದ್ದಾರೆ. ಅವರು ಮಾದರಿ ಪುರುಷ ಆಗಿದ್ದಾರೆ. ಈ ರೀತಿ ಪ್ರವಾದಿ ಮೊಹಮ್ಮದರ ಶಿಕ್ಷಣ, ಅವರ ಮಾರ್ಗದರ್ಶನ, ಅವರ ಸಂದೇಶ ಇದು ಸಮಗ್ರವಾದಂತಹ ಸಂದೇಶವಾಗಿದೆ. ಜೀವನದ ಎಲ್ಲ ರಂಗಗಳಿಗೂ ಕೂಡ, ಯಾವುದೇ ಒಂದು ರಂಗವನ್ನು ಬಿಡದೆ ಎಲ್ಲ ರಂಗಗಳಿಗೂ ಕೂಡ ಅವರು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜೀವನ ಅದು ತೆರೆದ ಪುಸ್ತಕದಂತೆ, ಅದೊಂದು ಕನ್ನಡಿಯಂತೆ. ಈಗ ನಾವು ಕನ್ನಡಿಯ ಮುಂದೆ ಹೋಗಿ ನಿಂತರೆ ನಮ್ಮ ಅಡಿಯಿಂದ ಮುಡಿ ತನಕ ನಾವು ನೋಡಬಹುದು ಕನ್ನಡಿಯ ಮುಂದೆ. ಅದೇ ರೀತಿ ಪ್ರವಾದಿ ಮೊಹಮ್ಮದರ ಜೀವನದ ಪ್ರತಿಯೊಂದು
ಹಂತಗಳನ್ನು, ಪ್ರತಿಯೊಂದು ವೃತ್ತಾಂತಗಳು ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಟ್ಟಿದೆ. ಉದಾಹರಣೆಗೆ ಹೇಳುವುದಾದರೆ, ಈ ರೀತಿ ಇಷ್ಟೊಂದು ನಿಖರವಾಗಿ ಯಾವ ಮಹಾಪುರುಷರ ಜೀವನ ಚರಿತ್ರೆ ಕೂಡ ಇತಿಹಾಸದ ಪುಟಗಳಲ್ಲಿ ದಾಖಲಿಸಲ್ಪಟ್ಟಿಲ್ಲ. ಎಷ್ಟಂತ ಹೇಳಿದ್ರೆ, ಪ್ರವಾದಿ ಮೊಹಮ್ಮದರು ಬೆಳಿಗ್ಗೆ ಹಾಸಿಗೆಯಿಂದ ಹೇಗೆ ಹೇಳ್ತಾ ಇದ್ರು, ಇದು ಇತಿಹಾಸದ ಪುಟದಲ್ಲಿ ದಾಖಲಾಗಿದೆ. ಅವರು ಎದ್ದ ನಂತರ ಏನು ಮಾಡ್ತಾ ಇದ್ರು, ಪ್ರಥಮವಾಗಿ ಅವರು ಟಾಯ್ಲೆಟ್ಗೆ ಯಾವ ಕಾಲನ್ನು ಇಟ್ಟು ಅವರು ಹೋಗ್ತಾ ಇದ್ರು, ಹೊರಗೆ ಬರುವಾಗ ಯಾವ ಕಾಲನ್ನು ಮೊದಲು ಇಡ್ತಾ ಇದ್ರು, ಕೂದಲನ್ನು ಯಾವ ರೀತಿ ಬಾಚ್ತಾ ಇದ್ರು, ಕೈ ಬೆರಳು ಉಗುರನ್ನು ಯಾವ ರೀತಿ ತೆಗಿತಾ ಇದ್ರು, ಈ ರೀತಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಷಯಗಳು ಕೂಡ ಇತಿಹಾಸದ ಪುಟಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ, ದಾಖಲಿಸಲ್ಪಟ್ಟಿದೆ. ಸೊ ಈ ಅರ್ಥದಲ್ಲಿ ಪ್ರವಾದಿ ಮೊಹಮ್ಮದರ ಜೀವನ ಇದು ಸಮಗ್ರವಾದಂತಹ ಜೀವನವಾಗಿದೆ. ಅದೇ ರೀತಿ ಪ್ರವಾದಿ ಮೊಹಮ್ಮದರ ಜೀವನ ಇದು ಸಾರ್ವತ್ರಿಕವಾದಂತಹ ಒಂದು ಸಂದೇಶವಾಗಿದೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಮಾರ್ಗದರ್ಶನ ಸಾರ್ವತ್ರಿಕವಾದಂತಹ ಮಾರ್ಗದರ್ಶನವಾಗಿದೆ. ಯಾವುದೇ ಒಂದು ಸಮುದಾಯಕ್ಕೆ ಸೀಮಿತವಾದಂತಹ ಮಾರ್ಗದರ್ಶನ ಅಲ್ಲ. ಇದು ಪ್ರವಾದಿ ಮೊಹಮ್ಮದರು ಕೇವಲ ಮುಸ್ಲಿಮರ ಪ್ರವಾದಿ ಅಲ್ಲ, ಅಂತಹ ಒಂದು ತಪ್ಪು ಭಾವನೆ ಇದೆ. ಅವರು ಇಡೀ ವಿಶ್ವದ ಆಸ್ತಿಯಾಗಿದ್ದಾರೆ. ಯಾವ ರೀತಿ ನಾನು ಇತರ ಮಹಾನುಭಾವರ ಬಗ್ಗೆ ಹೇಳಿದ್ದೇನೋ, ಅದೇ ರೀತಿ ಪ್ರವಾದಿ ಮೊಹಮ್ಮದರು ಕೂಡ ಅವರು ಸಮಾಜದ ಆಸ್ತಿಯಾಗಿದ್ದಾರೆ, ಕೇವಲ ಮುಸ್ಲಿಂ ಸಮುದಾಯದ ಆಸ್ತಿ ಅಲ್ಲ. ಅವರು ಸಾರ್ವತ್ರಿಕವಾದಂತಹ ಓರ್ವ ಪ್ರವಾದಿಯಾಗಿದ್ದಾರೆ. ಅವರು ಯಾವುದೇ ಒಂದು ವರ್ಗಕ್ಕೆ, ಯಾವುದೋ ಒಂದು ಭಾಷೆಯನ್ನಾಡುವವರಿಗೆ, ಯಾವುದೋ ಒಂದು ಪ್ರದೇಶಕ್ಕೆ ಬಂದಂತಹ ಪ್ರವಾದಿ ಅಲ್ಲ. ಅವರ ಮಾರ್ಗದರ್ಶನಗಳು, ಅವರ ಶಿಕ್ಷಣ, ಅವರ ಸಂದೇಶ ಅದು ಸಾರ್ವತ್ರಿಕವಾದದ್ದು. ಎಲ್ಲರಿಗೂ ಕೂಡ ಅವರ ಜೀವನದಿಂದ ಮಾರ್ಗದರ್ಶನ ಪಡೆಯುವಂತಹ ಹಕ್ಕಿದೆ. ಎಲ್ಲರಿಗೂ ಕೂಡ ಹಕ್ಕಿದೆ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜೀವನದಿಂದ ಮಾರ್ಗದರ್ಶನ ಪಡೆಯುವಂತಹದ್ದು. ಈ ರೀತಿ ಪ್ರವಾದಿ ಮೊಹಮ್ಮದರು ಅವರ ಸಂದೇಶ, ಅವರ ಮಾರ್ಗದರ್ಶನ ಅದು ಸಾರ್ವತ್ರಿಕವಾದಂತಹ ಮಾರ್ಗದರ್ಶನವಾಗಿದೆ. ಅದನ್ನೇ ಪವಿತ್ರ ಕುರಾನ್ನಲ್ಲಿ ಸ್ಪಷ್ಟಪಡಿಸಲಾಗಿದೆ. ದೇವನು ಪವಿತ್ರ ಕುರಾನ್ನಲ್ಲಿ ಹೇಳಿದ್ದಾನೆ, ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ಎಂತಹ ವ್ಯಕ್ತಿ ಅಂತ ಹೇಳಿ, ವಮಾ ಅರ್ಸಲ್ನಾಕ ಇಲ್ಲಾ ಕಾಫತಲ್ ಲಿನ್ನಾಸಿ ಬಶೀರಂ ವ ನಜೀರಾ, ನಾವು ಪ್ರವಾದಿ ಮೊಹಮ್ಮದರನ್ನು ಕಳುಹಿಸಿದ್ದು ಸಮಸ್ತ ಜನರಿಗೆ ಶುಭವಾರ್ತೆ ನೀಡುವವರಾಗಿ ಮತ್ತು ಮುನ್ನೆಚ್ಚರಿಕೆ ನೀಡುವವರಾಗಿ ಅಂತ ಹೇಳಿ ಪವಿತ್ರ ಕುರಾನ್ ಹೇಳ್ತದೆ. ಅದೇ ರೀತಿ ವಮಾ ಅರ್ಸಲ್ನಾಕ ಇಲ್ಲಾ ರಹ್ಮತುಲ್ ಲಿಲ್ ಆಲಮೀನ್, ಅವರು ಇಡೀ ವಿಶ್ವಕ್ಕೆ ಅನುಗ್ರಹವಾಗಿ ಅವರನ್ನು ಕಳುಹಿಸಿಕೊಡಲಾಗಿದೆ ಅಂತ ಹೇಳಿ ಎಲ್ಲೂ ಕೂಡ ಹೇಳಲಿಲ್ಲ ಇವರನ್ನು ಕೇವಲ ಮುಸ್ಲಿಮರ ಕಡೆಗೆ ಕಳುಹಿಸಲಾಗಿದೆ ಅಂತ ಹೇಳಿ, ಬದಲಾಗಿ ಸಮಸ್ತ ಜನರ ಕಡೆಗೆ ಪ್ರವಾದಿ ಮೊಹಮ್ಮದರನ್ನು ಕಳುಹಿಸಲಾಗಿದೆ. ಈ ರೀತಿ ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನ, ಅವರ ಸಂದೇಶ ಅದು ಸಾರ್ವತ್ರಿಕವಾದಂತಹ ಸಂದೇಶವಾಗಿದೆ, ಸಾರ್ವತ್ರಿಕವಾದಂತಹ ಮಾರ್ಗದರ್ಶನವಾಗಿದೆ. ಇನ್ನು ಪ್ರವಾದಿ ಮೊಹಮ್ಮದರ ಸಂದೇಶದ ಮತ್ತೊಂದು ವಿಶೇಷತೆ, ಅವರ ಸಂದೇಶ, ಅವರ ಮಾರ್ಗದರ್ಶನ ಅದು ಸಾರ್ವಕಾಲಿಕವಾದದ್ದು. ಯಾವುದೇ ಒಂದು ಕಾಲಕ್ಕೆ ಸೀಮಿತವಾದಂತಹ ಮಾರ್ಗದರ್ಶನ ಅಲ್ಲ ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನ. ಅವರು 6ನೇ ಶತಮಾನದಲ್ಲಿ ಬದುಕಿರಬಹುದು, ಆದರೆ 21ನೇ ಶತಮಾನಕ್ಕೂ ಕೂಡ ಅವರ ಸಂದೇಶ, ಅವರ ಜೀವನ, ಅವರ ಮಾರ್ಗದರ್ಶನ ಅದು ರೆಲೆವೆಂಟ್ ಆಗಿದೆ. ಇಂದಿಗೂ ಕೂಡ ಅದು ಅಳವಡಿಸಲಿಕ್ಕೆ ಯೋಗ್ಯವಾದಂತಹ ಮಾರ್ಗದರ್ಶನ ಆಗಿದೆ. ನೋಡಿ, 6ನೇ ಶತಮಾನದಲ್ಲಿ ಜೀವಿಸಿದವರು ಇಂದಿಗೂ ಕೂಡ ಜಗತ್ತಿನಾದ್ಯಂತ ಕೋಟ್ಯಾಂತರ ಜನರು ಅವರ ಮಾರ್ಗದರ್ಶನಗಳನ್ನು ಅನುಸರಿಸಿ ಅವರ ಚರ್ಯೆಯನ್ನು ಪಾಲಿಸಿ ಜೀವಿಸುವವರಿದ್ದಾರೆ. ಎಷ್ಟೊಂದು ಪ್ರಭಾವ ಬೀರಿದ್ದಾರೆ ಅಂತ ಹೇಳಿ ನಮಗೆ ಇದರಿಂದ ಕಾಣಲಿಕ್ಕೆ ಸಾಧ್ಯ ಇದೆ. ಅವರ ಸಂದೇಶ ಅದು ಸಾರ್ವಕಾಲಿಕವಾದಂತಹ ಸಂದೇಶವಾಗಿದೆ. 21ನೇ ಶತಮಾನದಲ್ಲೂ ಕೂಡ ಅವರ ಮಾರ್ಗದರ್ಶನದ ಮೂಲಕ ನಾವು ಇಂದು ಯಾವೆಲ್ಲ ಸಮಸ್ಯೆಗಳನ್ನು ಇಂದು ಅನುಭವಿಸ್ತಾ ಇದ್ದೇವೋ ಆ ಎಲ್ಲ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕೆ ಸಾಧ್ಯ ಎಂದು ನಮಗೆ ಅವರ ಜೀವನ ಮತ್ತು ಸಂದೇಶವನ್ನು ನಾವು ಅಧ್ಯಯನ ನಡೆಸಿದರೆ ಖಂಡಿತವಾಗಿಯೂ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇದೆ. ಏಕ ದೇವ ಏಕ ಮಾನವ ಕುಲ, ಇದು ಪ್ರವಾದಿ ಮೊಹಮ್ಮದರ ಮಾರ್ಗದರ್ಶನದ ಒಟ್ಟು ಸಾರಾಂಶವಾಗಿದೆ. ಈ ಜಗತ್ತಿಗೆ ಪ್ರವಾದಿ ಮೊಹಮ್ಮದರು ನೀಡಿದಂತಹ ಅತ್ಯಂತ ದೊಡ್ಡ ಸಂದೇಶವಾಗಿದೆ ಏಕದೇವತ್ವದ ಸಂದೇಶ. ನಾವೆಲ್ಲರೂ ಏಕದೇವನ ಸೃಷ್ಟಿಗಳು, ನಮ್ಮೆಲ್ಲರನ್ನು ಸೃಷ್ಟಿಸಿದ್ದು ಆ ಏಕೈಕ ದೇವನಾಗಿದ್ದಾನೆ ಎಂದು. ದೇವನೊಂದಿಗೆ ನಾವು
ಬೂಟಾಟಿಕೆ ಮಾಡುವುದು ಅದು ಸಲ್ಲದು ಅಂತ ಹೇಳಿ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಎಚ್ಚರಿಸಿದ್ದಾರೆ. ಪವಿತ್ರ ಕುರಾನ್ ಹೇಳ್ತದೆ, ಇನ್ನ ಶಿರ್ಕ ಲುಲ್ಮುನ್ ಅಲೀಮ್, ದೇವನಿಗೆ ಸಹಭಾಗಿಗಳನ್ನು ನಿಶ್ಚಯಿಸುವುದು, ಭಾಗಿದಾರರನ್ನು ನಿಶ್ಚಯಿಸುವುದು ಅದು ಅತ್ಯಂತ ದೊಡ್ಡ ಅಕ್ರಮವಾಗಿದೆ ಎಂದು ಪವಿತ್ರ ಕುರಾನ್ ಎಚ್ಚರಿಸುತ್ತದೆ. ನನಗೆ ನನ್ನ ಸೃಷ್ಟಿಕರ್ತನ ಬಗ್ಗೆ ತಿಳುವಳಿಕೆ ಇಲ್ಲದಿರುವುದು, ನನ್ನನ್ನು ಸೃಷ್ಟಿಸಿದವನು ಯಾರು ಎಂದು ನನಗೆ ಗೊತ್ತಿಲ್ಲದೆ ಇರೋದು, ನನಗೆ ಜೀವನ ಅದೇ ರೀತಿ ನನಗೆ ಮರಣವನ್ನು ನೀಡುವಂತಹ ಆ ದೇವನ ಕುರಿತು ನನಗೆ ಗೊತ್ತಿಲ್ಲದೆ ಇರುವುದು, ನನಗೆ ಈ ಭೂಲೋಕದಲ್ಲಿ ಈ ಭೂಮಿಯ ಮೇಲೆ ಜೀವಿಸಲು ಬೇಕಾದಂತಹ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಟ್ಟಂತಹ ಆ ನನ್ನ ಸೃಷ್ಟಿಕರ್ತನ ಬಗ್ಗೆ ನನಗೆ ಅರಿವಿಲ್ಲದಿರುವುದು, ನನ್ನ ಹೃದಯದ ಬಡಿತವನ್ನು ನಿಯಂತ್ರಿಸ್ತಾ ಇರುವವನು, ನನ್ನ ಆತ್ಮವನ್ನು ನಿಯಂತ್ರಿಸ್ತಾ ಇರುವವನ ಬಗ್ಗೆ ನನಗೆ ತಿಳಿದಿಲ್ಲ ಎನ್ನುವುದು ಈ ಜಗತ್ತಿನಲ್ಲಿ ನಡೆಯುವಂತಹ ಅತ್ಯಂತ ದೊಡ್ಡ ಅಕ್ರಮ ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಬೋಧಿಸಿದ್ದಾರೆ. ನಾವೆಲ್ಲರೂ ಕೂಡ ಏಕದೇವನ ಸೃಷ್ಟಿಗಳು, ಆ ದೇವನನ್ನು ನೀವು ಅರಿಯಬೇಕು ಅಂತ ಹೇಳಿ ಪ್ರವಾದಿ ಮೊಹಮ್ಮದರು ಈ ಜಗತ್ತಿಗೆ ನೀಡಿದಂತಹ ಬಹುದೊಡ್ಡ ಸಂದೇಶವಾಗಿದೆ. ಈ ನಾವೆಲ್ಲರೂ ಏಕದೇವನ ಸೃಷ್ಟಿಗಳು ಎನ್ನುವಾಗ ಮನುಷ್ಯನ ಹೃದಯದಲ್ಲಿ ಒಂದು ವೈಶಾಲ್ಯತೆ ಉಂಟಾಗ್ತದೆ, ಮನುಷ್ಯನ ಹೃದಯ ವಿಶಾಲವಾಗ್ತದೆ. ನಾವೆಲ್ಲರೂ ಕೂಡ ಏಕದೇವನ ಸೃಷ್ಟಿಗಳು ಎನ್ನುವಾಗ ನಾವೆಲ್ಲರ ಪರಸ್ಪರ ಸಹೋದರರು ಎನ್ನುವಂತಹ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ. ನಾವೆಲ್ಲರೂ ಏಕೋದರ ಸಹೋದರರಾಗಿದ್ದೇವೆ ಅಂತ ಹೇಳಿ ನಮ್ಮಲ್ಲಿ ಯಾರು ಮೇಲು ಕೀಳು ಎನ್ನುವುದಿಲ್ಲ. ಅದನ್ನು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ಬಹಳ ಮನಮುಟ್ಟುವ ಶೈಲಿಯಲ್ಲಿ ಅಂದಿನ ಜನರಿಗೆ ಅವರು ತಿಳಿಸ್ತಾ ಇದ್ರು, ಯಾವ ರೀತಿ ಮನುಷ್ಯರೆಲ್ಲರೂ ಸಮಾನರು ಅಂತ ಹೇಳಿ. ಪ್ರವಾದಿ ಮೊಹಮ್ಮದರು ಹೇಳಿದರು, ಅರಬನಿಗೆ ಅರಬೇತರನಿಗಿಂತ, ಅರಬೇತರನಿಗೆ ಅರಬನಿಗಿಂತ, ಬಿಳಿಯನಿಗೆ ಕರಿಯನಿಗಿಂತ, ಕರಿಯನಿಗೆ ಬಿಳಿಯನಿಗಿಂತ ಯಾವ ಶ್ರೇಷ್ಠತೆಯೂ ಇಲ್ಲ. ಧರ್ಮನಿಷ್ಠೆ ದೇವ ಭಯಭಕ್ತಿಯ ಹೊರತು. ಇಲ್ಲಿ ಶ್ರೇಷ್ಠತೆಯ ಮಾನದಂಡ ಭಯಭಕ್ತಿ, ದೇವ ಭಯಭಕ್ತಿಯಾಗಿದೆ, ಧರ್ಮನಿಷ್ಠೆಯಾಗಿದೆ. ನಿಮ್ಮಲ್ಲಿ ದೇವ ಭಯಭಕ್ತಿ ಉಳ್ಳವನು, ನಿಮ್ಮಲ್ಲಿ ಧರ್ಮನಿಷ್ಠೆ ಉಳ್ಳವನು ಆತನೇ ಶ್ರೇಷ್ಠ ಹೊರತು ಕುಲದ ಹೆಸರಲ್ಲಿ, ಗೋತ್ರದ ಹೆಸರಲ್ಲಿ, ಹುಟ್ಟಿನ ಆಧಾರದಲ್ಲಿ, ದೇಶದ ಆಧಾರದಲ್ಲಿ, ಭಾಷೆಯ ಆಧಾರದಲ್ಲಿ ಯಾರು ಕೂಡ ಮೇಲ್ಮೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಬದಲಾಗಿ ನಮಗೆ ಮೇಲ್ಮೆ ಬರುವುದು, ನಮಗೆ ಶ್ರೇಷ್ಠತೆ ಬರುವುದು ನಮ್ಮ ಧರ್ಮನಿಷ್ಠೆಯ ಆಧಾರದಲ್ಲಿ ಆಗಿದೆ. ಈ ರೀತಿ ನಾವು ಪರಸ್ಪರ ಸಹೋದರರು ಎನ್ನುವಂತಹ ಆ ಒಂದು ವಿಶಾಲ ಭಾವನೆ ನಮ್ಮಲ್ಲಿ ಉಂಟಾಗ್ತದೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ದೇವನನ್ನು ಯಾವ ರೀತಿ ಪರಿಚಯಿಸಿದ್ರು ಅದೇ ರೀತಿ ಮನುಷ್ಯನು ನೀನು ಯಾರು ಅಂತ ಹೇಳಿದರು. ಮನುಷ್ಯ ಅಂತ ಹೇಳಿದ್ರೆ ಈ ಲೋಕದಲ್ಲಿ ಗಲಾಟೆ ಮಾಡಲಿಕ್ಕೆ ಬಂದವನಲ್ಲ, ಈ ಭೂಮಿಯನ್ನು ಹಾಳು ಮಾಡಲು ಬಂದವನಲ್ಲ, ಇನ್ನೊಬ್ಬನ ರಕ್ತಪಾತ ಮಾಡಲಿಕ್ಕೆ ಬಂದವನಲ್ಲ, ಕೊಲೆ ದರೋಡೆ ಮಾಡಲಿಕ್ಕೆ ಬಂದವನಲ್ಲ. ಬದಲಾಗಿ ಮನುಷ್ಯ ಆತ ಖಲೀಫತುಲ್ಲಾ, ಆತ ಏನಾಗಿದ್ದಾನೆ? ದೇವನ ಪ್ರತಿನಿಧಿಯಾಗಿದ್ದಾನೆ. ಈ ಲೋಕದಲ್ಲಿ ದೇವನ ಪ್ರತಿನಿಧಿಯಾಗಿದ್ದಾನೆ. ಈ ಭೂಲೋಕದಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡುವವನು, ಸತ್ಕರ್ಮವನ್ನು ಮಾಡಬೇಕಾದವನು. ಬದಲಾಗಿ ಇಲ್ಲಿ ರಕ್ತಪಾತ ಮಾಡಿ ಇಲ್ಲಿನ ವ್ಯವಸ್ಥೆಯನ್ನು ಹಾಳು ಮಾಡಲಿಕ್ಕೆ ಬಂದವನಲ್ಲ ಮನುಷ್ಯ ಅಂತ. ಮನುಷ್ಯ ಯಾರು? ನಿನ್ನ ಜೀವನದ ಉದ್ದೇಶ ಏನು? ನಿನ್ನ ಹೊಣೆಗಾರಿಕೆ ಏನು? ಈ ಲೋಕದಲ್ಲಿ ನೀನು ಮಾಡಬೇಕಾದಂತಹ ಕೆಲಸ ಏನು? ಯಾವ ರೀತಿ ಈ ಭೂಲೋಕದಲ್ಲಿ ಜೀವಿಸಬೇಕು ಎಂಬುದನ್ನು ಪ್ರವಾದಿ ಮೊಹಮ್ಮದರು ತೋರಿಸಿಕೊಟ್ಟರು. ಅಷ್ಟು ಮಾತ್ರವಲ್ಲ, ಅವರಲ್ಲಿ ಹೊಣೆಗಾರಿಕೆಯ ಆ ಒಂದು ಜವಾಬ್ದಾರಿಕೆಯ ಪ್ರಜ್ಞೆಯನ್ನು ಮೂಡಿಸಿ ಅಕೌಂಟಬಿಲಿಟಿ, ಉತ್ತರದಾಯಿತ್ವದ ಪ್ರಜ್ಞೆಯನ್ನು ಕೂಡ ಅವರು ಬೆಳೆಸಿದರು. ನೀನು ಒಂದು ದಿನ ನಿನ್ನ ಸೃಷ್ಟಿಕರ್ತನ ಮುಂದೆ ಹಾಜರಾಗಲಿಕ್ಕಿದ್ದಿ. ಅಲ್ಲಿ ನಿನ್ನ ಎಲ್ಲ ಲೆಕ್ಕಾಚಾರ ತೆಗೆಯಲಾಗುವುದು. ನಿನಗೆ ನೀಡಿದಂತಹ 60 ವರ್ಷ, 70 ವರ್ಷ, 80 ವರ್ಷ, ಎಷ್ಟು ವರ್ಷದ ಆಯುಷ್ಯವನ್ನು ನಿನಗೆ ನೀಡಲಾಗಿದೆಯೋ ಆ ಆಯುಷ್ಯದ ಬಗ್ಗೆ ನಿನ್ನ ವಿಚಾರಣೆ ನಡೆಯಲಿಕ್ಕಿದೆ. ಈ ಲೋಕದಲ್ಲಿ ನೀನು ಯಾವ ರೀತಿ ವರ್ತಿಸಿದ್ದೀಯ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ದೇವನು ಮನುಷ್ಯನನ್ನು ಸೃಷ್ಟಿಸಿ ಸುಮ್ಮನೆ ಹಾಗೆ ಬಿಟ್ಟು ಬಿಡಲಿಲ್ಲ. ಬದಲಾಗಿ ಈ ಭೂಲೋಕದಲ್ಲಿ ಯಾವ ರೀತಿ ಜೀವಿಸಬೇಕು ಎನ್ನುವುದನ್ನು ಕೂಡ ತೋರಿಸಿಕೊಟ್ಟಿದ್ದಾನೆ. ಅದಕ್ಕಾಗಿ ಆಗಿದೆ ಪ್ರವಾದಿಗಳು, ಮಹಾಪುರುಷರು ಇವರೆಲ್ಲರೂ ಕೂಡ ಈ ಜಗತ್ತಿಗೆ ಬಂದಿರುವುದು. ಈ ರೀತಿ ಗೈಡೆನ್ಸ್ ಇರುವಾಗ ನೀನು ಯಾಕೆ ದಾರಿ ತಪ್ಪಿ ಇಲ್ಲಿರುವಂತಹ ಸಮಾಜವನ್ನು ನೀನು ಹಾಳು ಮಾಡಿದ್ಯಾ
ಇಲ್ಲಿ ಯಾಕೆ ಕೆಡುಕನ್ನು ನೀನು ಇಲ್ಲಿ ವ್ಯಾಪಿಸಿದ್ದೀಯ ಅಂತ ಹೇಳಿ ದೇವನು ಅಲ್ಲಿ ತನ್ನ ನ್ಯಾಯಾಲಯದಲ್ಲಿ ಅಲ್ಲಿ ಪ್ರಶ್ನಿಸ್ತಾನೆ. ನೋಡಿ, ಪ್ರವಾದಿ ಮುಹಮ್ಮದರ ಜೀವನದಲ್ಲಿ ನಮಗೆ ಅತ್ಯುತ್ತಮ ಮಾದರಿ ಇದೆ. ಲಕದ್ ಕಾನ ಲಕುಂ ಫಿ ರಸೂಲಿಲ್ಲಾಹಿ ಉಸ್ವತುನ್ ಹಸನ. ನಿಮಗೆ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನದಲ್ಲಿ ಅತ್ಯುತ್ತಮ ಮಾದರಿ ಇದೆ ಅಂತ ಹೇಳಿ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಓರ್ವ ಪರಿಶುದ್ಧ ವ್ಯಕ್ತಿ. 40ನೇ ವರ್ಷದಲ್ಲಿ ಅವರಿಗೆ ಪ್ರವಾದಿತ್ವ ಸಿಕ್ಕಿದ್ದು, ಪ್ರವಾದಿಯಾಗಿ ಅವರನ್ನು ಆಯ್ಕೆ ಮಾಡಿದ್ದು ಅವರ 40ನೇ ವರ್ಷದಲ್ಲಿ. ಅವರಿಗೆ ಆಗ ದೇವವಾಣಿ ಅವತೀರ್ಣಗೊಳ್ಳಲಿಕ್ಕೆ ಪ್ರಾರಂಭವಾಯಿತು. ದೇವವಾಣಿ ಅವತೀರ್ಣಗೊಂಡಂತೆ ಅದನ್ನು ಅವರು ಜನರಿಗೆ ಹಸ್ತಾಂತರಿಸ್ತಾ ಇದ್ರು. ತನ್ನ ಕುಟುಂಬಸ್ಥರಿಗೆ, ನೆರೆಹೊರೆಯವರಿಗೆ, ಸಮಾಜದ ಜನರಿಗೆ, ಪರಿಚಯಸ್ಥರಿಗೆ, ಅಪರಿಚರಿತರಿಗೆ ಎಲ್ಲರಿಗೂ ಕೂಡ ಅವರು ಆ ಸಂದೇಶವನ್ನು ನೀಡಬೇಕಾಗಿತ್ತು. ಅದು ಅವರ ಹೊಣೆಗಾರಿಕೆಯಾಗಿತ್ತು, ಜವಾಬ್ದಾರಿಕೆಯಾಗಿತ್ತು. ಜನರು ಸಂಶಯದ ದೃಷ್ಟಿಯಿಂದ ನೋಡ್ತಾ ಇದ್ರು. 40 ವರ್ಷದವರೆಗೆ ಅವರ ಜೀವನದ ಬಗ್ಗೆ ಯಾರಿಗೂ ಕೂಡ ಆಕ್ಷೇಪ ಇರಲಿಲ್ಲ, ಯಾರಿಗೂ ಕೂಡ ಕಂಪ್ಲೇಂಟ್ಸ್ ಇರಲಿಲ್ಲ. ಎಲ್ಲರೂ ಕೂಡ ಅವರನ್ನು ಕರೆಯುತ್ತಾ ಇದ್ದದ್ದು ಅಲ್ ಅಮೀನ್, ನಂಬಿಗಸ್ತ, ವಿಶ್ವಾಸಾರ್ಹ, ಅಸ್ಸಾದಿಕ್, ಸತ್ಯವಂತ ಅಂತೇಳಿ ಪ್ರಾಮಾಣಿಕ, ಈ ರೀತಿ ಬಿರುದನ್ನು ನೀಡಿದ್ದು ಒಂದೇ ಒಂದು ಕಳಂಕ ಇಲ್ಲ. ಆದ್ರೆ ಅವರಿಗೆ ಪ್ರವಾದಿತ್ವ ಲಭಿಸಿ ದೇವನ ಸಂದೇಶವನ್ನು, ಈ ಮಾರ್ಗದರ್ಶನವನ್ನು ಜನರ ಮುಂದೆ ಇಡುವಾಗ ಸಂಶಯದ ದೃಷ್ಟಿಯಿಂದ ನೋಡ್ತಾ ಇದ್ರು. ಆಗ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಮನವರಿಕೆ ಮಾಡಿಸುವುದು ತನ್ನ ಜೀವನವನ್ನು ತೋರಿಸಿಯಾಗಿದೆ. 40 ವರ್ಷ ನಾನು ನಿಮ್ಮ ಮುಂದೆ ಬದುಕಿಲ್ಲವೇ? ನನ್ನ ಜೀವನದಲ್ಲಿ ಏನಾದರೂ ಕುಂದುಕೊರತೆಗಳನ್ನು ನೀವು ಕಂಡಿದ್ದೀರಾ ಅಂತ ಹೇಳಿ ಅವರು ಎಲ್ಲರೂ ಕೂಡ ಒಕ್ಕರಳಿಂದ ಹೇಳುವಂತಹದ್ದು, ನೀವು ಸತ್ಯಸಂಧರಾಗಿದ್ದೀರಿ, ಪ್ರಾಮಾಣಿಕರಾಗಿದ್ದೀರಿ ಅಂತ ಹೇಳಿ, ಈ ರೀತಿ ಸರ್ಟಿಫಿಕೇಟ್. ಆದರೆ ನಂತರ ಇದೇ ಸಂಶಯಕ್ಕೆ ಒಳಗಾದವರು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಅನುಯಾಯಿಯಾಗಿ ಮಾರ್ಪಡ್ತಾರೆ. ಯಾಕೆಂತ ಹೇಳಿದ್ರೆ ಅದು ಅವರ ಚಾರಿತ್ರ್ಯ. ಆ ರೀತಿ ಆಕರ್ಷಕವಾದಂತಹ ಚಾರಿತ್ರ್ಯ ಆಗಿತ್ತು. ಅವರು ಯಾವ ವಿಷಯವನ್ನು ಜನರಿಗೆ ಹೇಳ್ತಾ ಇದ್ರು ಅದನ್ನು ಮೊದಲು ತನ್ನ ಜೀವನದಲ್ಲಿ ಅಳವಡಿಸ್ತಾ ಇದ್ರು, ಅನುಸರಿಸ್ತಾ ಇದ್ರು. ಆಗ ಆ ಸಂದೇಶ, ಆ ಮಾರ್ಗದರ್ಶನ ಪ್ರಭಾವ ಬೀರುವಂತಹದ್ದು. ಇದು ಕೂಡ ಪ್ರವಾದಿ ಮುಹಮ್ಮದರ ಮಾರ್ಗದರ್ಶನದ ಅತ್ಯಂತ ದೊಡ್ಡ ವಿಶೇಷತೆ. ಅವರು ಯಾವುದನ್ನು ಈ ಲೋಕಕ್ಕೆ ಹೇಳಿದ್ರು ಅದನ್ನು ತನ್ನ ಜೀವನದಲ್ಲಿ ಮಾಡಿ ತೋರಿಸಿದ್ದಾರೆ. ಮಾತು ಕೃತಿಗಳಲ್ಲಿ ಹೊಂದಾಣಿಕೆ ಇತ್ತು. ಆಗ ಮಾತ್ರ ಯಾವುದೇ ಒಂದು ಸಂದೇಶ, ಯಾವುದೇ ಒಂದು ಮಾರ್ಗದರ್ಶನ ಅದು ಪ್ರಭಾವ ಬೀರಲಿಕ್ಕೆ ಸಾಧ್ಯ. ಪ್ರವಾದಿ ಮುಹಮ್ಮದರ ಜೀವನ ಸಂದೇಶ ಕೇವಲ 20 ನಿಮಿಷಗಳಲ್ಲಿ ಹೇಳಲಿಕ್ಕೆ ಖಂಡಿತವಾಗಿಯೂ ಅಸಾಧ್ಯ. ಒಂದು ದಿನ ನೀಡಿದರೂ ಕೂಡ ಇದನ್ನು ಮುಗಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಜೀವನ, ಅವರು ನೀಡಿದಂತಹ ಸಂದೇಶ ಪ್ರತಿಯೊಂದು ಕ್ಷೇತ್ರಕ್ಕೂ ಕೂಡ ಅನ್ವಯವಾಗುವಂಥದ್ದು. ಅವರು ಅತ್ಯಂತ ಮೃದು ಹೃದಯದವರಾಗಿದ್ದರು, ಕರುಣಾಮಯಿಯಾಗಿದ್ದರು. ಎಷ್ಟು ಕರುಣೆ ಅಂತ ಹೇಳಿದ್ರೆ, ಅವರು ವಿಶೇಷವಾಗಿ ನಿರ್ಗತಿಕರ ಬಗ್ಗೆ, ಅದೇ ರೀತಿ ದೀನ ದಲಿತರ ಬಗ್ಗೆ, ತಬ್ಬಲಿಗಳ ಬಗ್ಗೆ, ಅನಾಥರ ಬಗ್ಗೆ ವಿಶೇಷ ಕಾಳಜಿಯನ್ನು ವಹಿಸ್ತಾ ಇದ್ರು, ಕನಿಕರ ವ್ಯಕ್ತಪಡಿಸ್ತಾ ಇದ್ರು. ಕೇವಲ ಕನಿಕರ ವ್ಯಕ್ತಪಡಿಸ್ತಾ ಇದ್ದದ್ದು ಮಾತ್ರ ಅಲ್ಲ, ಬದಲಾಗಿ ಅವರ ಸಮಸ್ಯೆಗಳನ್ನು ಪರಿಹರಿಸಲಿಕ್ಕಾಗಿ ಅಹೋರಾತ್ರಿ ಅವರು ದುಡಿತಾ ಇದ್ರು. ನನ್ನನ್ನು ಪ್ರೀತಿಸುವವನೊಂದಿಗೆ ನಾನು ಪ್ರೀತಿ ತೋರಿಸುವುದು ಅದೊಂದು ದೊಡ್ಡ ಸಂಗತಿ ಅಲ್ಲ, ಎಲ್ಲರೂ ಕೂಡ ಈ ಜಗತ್ತಿನಲ್ಲಿ ಮಾಡುವಂತಹದ್ದು. ನನ್ನನ್ನು ಪ್ರೀತಿಸುವವನನ್ನು ನಾನು ಪ್ರೀತಿಸುವುದು ಇದು ದೊಡ್ಡ ವಿಶೇಷತೆಯಲ್ಲ. ನನ್ನನ್ನು ದ್ವೇಷಿಸುವವನು, ನನ್ನನ್ನು ದೂಷಿಸುವವನು, ನನ್ನನ್ನು ದೂರುವವನು, ನನ್ನನ್ನು ವಿರೋಧಿಸುವವನು, ಅವನನ್ನು ನಾನು ಪ್ರೀತಿಸುವುದು ಇದು ದೊಡ್ಡ ವಿಶೇಷತೆಯಾಗಿದೆ. ಈ ಅರ್ಥದಲ್ಲಿ ಪ್ರವಾದಿ ಮುಹಮ್ಮದರು ಮಾನವತಾವಾದಿಯಾಗಿ ಗುರುತಿಸಲ್ಪಡ್ತಾರೆ. ಅವರನ್ನು ಶತ್ರುಗಳು ಹಿಂಸಿಸಿದ್ರು ಕೂಡ, ದ್ವೇಷಿಸಿದ್ರು ಕೂಡ ಅವರು ಎಂದೂ ಕೂಡ ದ್ವೇಷ ವ್ಯಕ್ತಪಡಿಸಿದವರಲ್ಲ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರಿಗೆ ಅನೇಕ ಶತ್ರುಗಳಿದ್ದರು, ಆದ್ರೆ ಅವರೆಂದೂ ಕೂಡ ಅವರೊಂದಿಗೆ ಶತ್ರುತ್ವವನ್ನು ತೋರಿಸಿದವರಲ್ಲ, ಬದಲಾಗಿ ಅವರೊಂದಿಗೆ ಪ್ರೀತಿಯನ್ನು ಪ್ರಕಟಪಡಿಸಿದರು ಮತ್ತು ಅವರ ಒಳಿತಿಗಾಗಿ ಅವರು ಪ್ರಾರ್ಥಿಸಿದ್ರು ಕೂಡ. ಅವರ ಅಭ್ಯುದಯಕ್ಕಾಗಿ ಅವರು ಪ್ರಯತ್ನಿಸಿದರು, ಅದೇ ರೀತಿ ಪ್ರಾರ್ಥಿಸಿದರು ಕೂಡ. ಈ ರೀತಿ ಎಲ್ಲರ ಒಳಿತನ್ನು ಬಯಸುವವರಾಗಿ ಎಲ್ಲರ ಹಿತಚಿಂತಕರಾದಂತಹ ಮಾನವತಾವಾದಿಯಾಗಿದ್ದರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮಾತನ್ನು ಮುಗಿಸ್ತಾ ಇದ್ದೇನೆ. ಮತ್ತು ಪ್ರವಾದಿ ಮುಹಮ್ಮದರು ಅವರು ಓರ್ವ ಶ್ರೇಷ್ಠ ಮಹಿಳಾ ವಿಮೋಚಕ. ಈ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಪ್ರಸ್ತಾಪಿಸಬೇಕಾಗ್ತದೆ. ಯಾವ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ, ಆಧುನಿಕ ಕಾಲಘಟ್ಟ ಅಂತ ಹೇಳಿ ಹೇಳ್ತೇವೆ. ಈ ಆಧುನಿಕ ಕಾಲಘಟ್ಟದಲ್ಲೂ ಕೂಡ ಮಹಿಳೆ ಸುರಕ್ಷಿತಳಲ್ಲ ಎನ್ನುವುದು ಬಹಳ ಬೇಸರದ ವಿಷಯ. ಇದು ನಮ್ಮ ಈ ಕಾಲಘಟ್ಟದ ದೊಡ್ಡ ದುರಂತ ಅಂತ ಹೇಳ್ಬೋದು. ನಮ್ಮ ನಾಗರಿಕತೆಯ ದೊಡ್ಡ ದುರಂತ. ನಾಗರಿಕತೆಯ ಉತ್ತುಂಗತೆಯಲ್ಲಿ ಇರುವಂತಹ ನಾವು
ಮಹಿಳೆಯರು ಮನೆಯ ಹೊರಗೆ ಸುರಕ್ಷಿತಲೋ ಅಲ್ಲವೋ ಅಂತ ಹೇಳಿ ಜಗತ್ತಿನಾದ್ಯಂತ ಚರ್ಚಿಸಬೇಕಾದಂತಹ ನಾಚಿಗೇಡು ನಮಗೆ ಬಂದು ಬಿಟ್ಟಿದೆ. ಮಹಿಳೆಯನ್ನು ಯಾವ ರೀತಿ ಈ ಸಮಾಜ ನೋಡ್ತಾ ಇದೆ. ಮಹಿಳೆ ಅಂತ ಹೇಳಿದ್ರೆ ಭೋಗದ ವಸ್ತು, ಮಹಿಳೆ ಅಂತ ಹೇಳಿದ್ರೆ ಸೌಂದರ್ಯದ ಸಾಧನ, ಮಹಿಳೆ ಅಂತ ಹೇಳಿದ್ರೆ ಜಾಹೀರಾತಿನ ವಸ್ತು, ಮಹಿಳೆ ಅಂತ ಹೇಳಿದ್ರೆ ಬಂಡವಾಳಶಾಹಿಗಳ ಸರಕು. ಈ ರೀತಿಯಾಗಿ ಮಹಿಳೆಯರು ಇಂದು ಜಗತ್ತಿನಲ್ಲಿ ಗುರುತಿಸಲ್ಪಡ್ತಾ ಇದ್ದಾರೆ. ಮಹಿಳೆಗೆ ಯಾವ ರೀತಿ ಪುರುಷನಿಗೆ ಮಾನ ಮರ್ಯಾದೆ ಇದೆಯೋ ಆ ರೀತಿ ಮಹಿಳೆಗೂ ಕೂಡ ಮಾನ ಮರ್ಯಾದೆ ಇದೆ. ಆ ಮಹಿಳೆಗೆ ಅಸ್ತಿತ್ವ ಇದೆ, ಅವಳಿಗೂ ಕೂಡ ಸ್ವಾಭಿಮಾನ ಇದೆ, ಮಾನ ಮರ್ಯಾದೆ ಎಂಬುದಿದೆ. ಪ್ರವಾದಿ ಮೊಹಮ್ಮದ್ರು 6ನೇ ಶತಮಾನದಲ್ಲಿ ಮಹಿಳೆಗೆ ಬೇಕಾದಂತಹ ಎಲ್ಲ ಹಕ್ಕುಗಳನ್ನು ನೀಡಿದರು. ಯಾವ ಸನ್ನಿವೇಶವನ್ನು ನಾವಿಂದು ನೋಡ್ತಾ ಇದ್ದೇವೋ ಅಂತಹ ಸನ್ನಿವೇಶ ಅಲ್ಲ ಅಂದು ಅರೇಬಿಯಾದಲ್ಲಿದ್ದದ್ದು. ಅದಕ್ಕಿಂತಲೂ ಕೂಡ ಕಿರಾತಕವಾದಂತಹ ಒಂದು ಸಂದರ್ಭ ಸನ್ನಿವೇಶ ಆಗಿತ್ತು ಅಂದು ಪ್ರವಾದಿ ಮೊಹಮ್ಮದರ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಆ ಸಮಾಜದಲ್ಲಿ ಇದ್ದದ್ದು. ಹುಟ್ಟಿದ ಮಗು ಹೆಣ್ಣು ಅಂತ ಗೊತ್ತಾದ ಕೂಡಲೇ ಆ ಹೆಣ್ಣು ಮಗುವನ್ನು ಕೊಂಡು ಹೋಗಿ ಏನು ಜೀವಂತವಾಗಿ ಹೂಳುವಂತಹ ಒಂದು ಕಿರಾತಕ ಸಂಪ್ರದಾಯ ಇತ್ತು. ಈ ರೀತಿ ಹೆಣ್ಣನ್ನು ವಿವಿಧ ರೀತಿಯಲ್ಲಿ ಶೋಷಣೆ ಮಾಡಲಾಗ್ತಾ ಇತ್ತು, ಬಲಾತ್ಕಾರ ಮಾಡಲಾಗ್ತಾ ಇತ್ತು. ಇಂದಿಗೂ ಕೂಡ ಈ ಆಧುನಿಕ ಜಗತ್ತಿನಲ್ಲೂ ಕೂಡ ಹೆಣ್ಣಿನ ಶೋಷಣೆ, ಹೆಣ್ಣಿನ ಮೇಲೆ ಬಲಾತ್ಕಾರ, ಅತ್ಯಾಚಾರ ಇದು ದಿನನಿತ್ಯದ ನ್ಯೂಸ್ ಆಗಿ ವಾರ್ತೆಯಾಗಿ ಇಂದು ಮಾರ್ಪಟ್ಟಿದೆ. ಅಂದು ಕೂಡ ಆ ರೀತಿ ಅಂದು ಪ್ರವಾದಿ ಮೊಹಮ್ಮದರು ಆ ಮಹಿಳೆಗೆ ಸಮಾಜದಲ್ಲಿ ಎಲ್ಲ ರೀತಿಯ ಸ್ಥಾನಮಾನವನ್ನು ನೀಡಿದರು, ಎಲ್ಲ ರೀತಿಯ ಹಕ್ಕನ್ನು ನೀಡಿದರು. ಬದುಕುವ ಹಕ್ಕು, ಶಿಕ್ಷಣದ ಹಕ್ಕು, ಮರುವಿವಾಹದ ಹಕ್ಕು, ಆಸ್ತಿಯ ಹಕ್ಕು, ಅದೇ ರೀತಿ ದುಡಿಯುವ ಹಕ್ಕು, ಈ ರೀತಿ ಎಲ್ಲ ಹಕ್ಕನ್ನು ಅವರು ಒದಗಿಸಿಕೊಟ್ಟರು. ಎಲ್ಲ ರೀತಿಯ ಸ್ವಾತಂತ್ರ್ಯವನ್ನು ನೀಡಿದರು. ಮಹಿಳೆಗೆ ಆ ಸಮಾಜದಲ್ಲಿ ಗೌರವದ ಸ್ಥಾನಮಾನವನ್ನು ನೀಡಿದರು. ಈ ಅರ್ಥದಲ್ಲಿ ಪ್ರವಾದಿ ಮೊಹಮ್ಮದರು ಇಂದಿಗೂ ಕೂಡ ಓರ್ವ ಶ್ರೇಷ್ಠ ಮಹಿಳಾ ವಿಮೋಚಕ, ಸ್ತ್ರೀ ವಿಮೋಚಕ ಅಂತ ಹೇಳಿ ಗುರುತಿಸಲ್ಪಡ್ತಾ ಇದ್ದಾರೆ. ನನ್ನ ಸಮಯ ಮೀರಿದೆ. ಮನುಷ್ಯ ಸಂಬಂಧಗಳು ಕೆಟ್ಟು ಹೋಗಿರುವ, ಮನುಷ್ಯನು ಬಹಳ ಕಠಿಣ ಹೃದಯಿಯಾಗಿರುವ, ಮನುಷ್ಯರ ಮಧ್ಯೆ ಪ್ರೀತಿ ವಿಶ್ವಾಸ ಬತ್ತಿ ಹೋಗಿರುವಂತಹ ಕಠಿಣ ಪರಿಸ್ಥಿತಿಯಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಕರುಣೆಯ, ಅವರ ಮಾನವ ಪ್ರೇಮದ, ಅವರ ಭರವಸೆಯ ಚಿಂತನೆಗಳು ಮಾರ್ಗದರ್ಶಕವಾಗಿದೆ. ಆ ಚಿಂತನೆಗಳನ್ನು ಅರಿತು ಅದನ್ನು ತನ್ನ ಜೀವನದಲ್ಲಿ ಅಳವಡಿಸಲು ದೇವನು ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಭಾಷಣ ಮಾಡಿದಂತಹ ಡಾಕ್ಟರ್ ಮೊಹಮ್ಮದ್ ಮುಬೀನ್ ರವರಿಗೆ ನಮ್ಮ ಈ ಕಾರ್ಯಕ್ರಮ ಆ ಸಬ್ಜೆಕ್ಟಿಗೆ ಒಳಪಟ್ಟುದರಿಂದ ಆ ಸಬ್ಜೆಕ್ಟ್ ಬಂದಿದೆ. ಆ್ಯಕ್ಚುಲಿ ನಮ್ಮ ಸದ್ಭಾವನಾ ವೇದಿಕೆ ನಾನು ಒಂದು ಹೊಸ ಪ್ರಯೋಗ ಏನೆಂದು ಹೇಳಿದರೆ, ಎಲ್ಲ ಧರ್ಮದವರ ಎಲ್ಲ ಮಹಾಪುರುಷರ ಪರಿಚಯವನ್ನು ನಾವು ಆಯಾಯ ಅವರ ಹುಟ್ಟಿದ ಅಥವಾ ಆ ಹುಟ್ಟಿದ ತಿಂಗಳಲ್ಲಿ ನಾವು ಮಾಡಬೇಕು. ಶ್ರೀಕೃಷ್ಣ ಯಾರು ಎಂದು ಮುಸಲ್ಮಾನರಿಗೆ ಗೊತ್ತಿಲ್ಲ, ಯೇಸು ಕ್ರಿಸ್ತ ಯಾರೆಂದು ಮುಸ್ಲಿಮ್ಗೂ ಗೊತ್ತಿಲ್ಲ, ಕ್ರೈಸ್ತರಿಗೆ ಗೊತ್ತಿಲ್ಲ, ಹಿಂದೂಗಳಿಗೆ ಗೊತ್ತಿಲ್ಲ. ಇಂತಹ ಒಂದು ಸನ್ನಿವೇಶದಲ್ಲಿ ನಾವು ಮಹಾಪುರುಷರನ್ನು ಪರಿಚಯ ಮಾಡುವಂಥ ಕೆಲಸ ಮಾಡಬೇಕು. ಯಾಕೆಂದರೆ ಆ ಪರಿಚಯ ಇಲ್ಲದ ಕಾರಣ ಆಗಿದೆ ಇಲ್ಲೆಲ್ಲ ಅವಾಂತರಗಳು ನಡೆಯುವುದು. ಈಗಾಗಲೇ ನಮ್ಮ ಮೊಹಮ್ಮದ್ ಮುಬೀನ್ ರವರು ಹೇಳಿದರು, ಎಲ್ಲ ಪ್ರವಾದಿಗಳು ಎಲ್ಲ ಮಹಾಪುರುಷರು ಜನರ ಆಸ್ತಿ ಎಂದು. ಅದನ್ನು ನಾವು ಸಾಕ್ಷಾತ್ಕಾರಗೊಳಿಸುವಂತ ಒಂದು ದೊಡ್ಡ ಒಂದು ಯೋಜನೆ ಸದ್ಭಾವನಾ ವೇದಿಕೆಯಿಂದ ಆಗಬೇಕು. ಅದು ಎಲ್ಲ ಸರ್ವಧರ್ಮೀಯರ ಸರ್ವ ಮಹಾಪುರುಷರ ಪರಿಚಯ ಅದು ಆಗಲೇಬೇಕು ಆಯಾ ಸಂದರ್ಭದಲ್ಲಿ ಹೇಳುತ್ತಾ ನಮ್ಮ ಈ ವೇದಿಕೆಯ ಗೌರವಾಧ್ಯಕ್ಷರಾದಂತಹ ಸದಾನಂದ ಬಂಗೇರರೊಂದಿಗೆ ನಾನು ವಿನಿಸ್ತಾ ಇದ್ದೇನೆ. ಸದ್ಭಾವನಾ ವೇದಿಕೆ ಉಳ್ಳಾಳ ಪ್ರವಾದಿ ಮುಹಮ್ಮದರ ಮಾನವೀಯತೆಯ ಮಾರ್ಗದರ್ಶಕದ ಈ ಸೌಹಾರ್ದ ಸಮ್ಮೇಳನದ ಅಧ್ಯಕ್ಷಸ್ಥಾನ ವಹಿಸಿರ್ತಕ್ಕಂಥ ನಮ್ಮ ವೇದಿಕೆಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಸಾದ್ ರೈ ಕಲ್ಮಾರ್ರವರೇ, ಹಾಗೂ ಈಗಾಗಲೇ ಪ್ರವಾದಿಯವರ ಮಾನವೀಯ ದೃಷ್ಟಿ ಬಗ್ಗೆ ಎಲ್ಲ ರೀತಿಯಲ್ಲಿಯೂ ನಮ್ಮೆಲ್ಲರಿಗೂ ಮನ ಮೆಚ್ಚುವ ರೀತಿಯಲ್ಲಿ ಅವರ ಜೀವನ ಚರಿತ್ರೆಯನ್ನು ಪ್ರಸ್ತಾರ ಮಾಡಿದಂತಹ ಮೊಹಮ್ಮದ್ ಮುಬೀನ್ ಪ್ರೊಫೆಸರ್ PA ಕಾಲೇಜ್ ಅವರೇ, ಹಾಗೂ
ಜಸ್ಟಿನ್ ಡಿಸೋಜರವರೇ, ಉಮರ್ ಅಜರವರೇ ಹಾಗೂ ನಮ್ಮ ಕೃಷ್ಣಗಟ್ಟಿಯವರೇ, ಅಜ್ಞಾನದಿಂದ ಸುಜ್ಞಾನಗಳಿಗೆ ತಂದಂತಹ ಮಹಾಮೇಧಾವಿ, ಇಂಥ ಒಂದು ಇಡೀ ಜಗತ್ತಿಗೆ ಜನರನ್ನು ಬದಲಾವಣೆ ಮಾಡಿ ತನ್ನ ಭಾಷಣ ಮುಖಾಂತರ ಅಥವಾ ತನ್ನ ವರ್ಚಸ್ಸಿನ ಮುಖಾಂತರ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ಒಂದು ಸಂದೇಶವನ್ನು ಕೊಟ್ಟಂಥ ಮಹಾನ್ ವ್ಯಕ್ತಿಯಾಗಿದ್ದಾರೆ. ಅವರ ಬಗ್ಗೆ ನಾನು ಹೆಚ್ಚಿಗೆ ಹೇಳ ಬಯಸುವುದಿಲ್ಲ. ಎಲ್ಲ ನಮ್ಮ ಸಂದೇಶಕರು ಬಹಳಷ್ಟು ಚೆನ್ನಾಗಿ, ಬಹಳಷ್ಟು ಮನ ಒಪ್ಪುವ ರೀತಿಯಲ್ಲಿ ಅವರು ಈ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಈ ಜಗತ್ತಿನಲ್ಲಿ ದೊಡ್ಡವರಂತಿದ್ದರೆ ಯಾರು? ಬಹುಶಃ ಇಡೀ ಜಗತ್ತಿಗೆ ಒಡೆಯನಾಗಿರ್ತಕ್ಕಂಥ ಭಗವಂತನೊಬ್ಬನೇ. ಅವರನ್ನು ಮೀರಿ ಯಾರೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನೇನಾದರೂ ಮಾತಾಡಬೇಕಿದ್ದರೆ ಅವನ ಸಹಾಯ ಬೇಕು, ಅವನ ದಯೆ ಬೇಕು. ನಿನಗೆ ದೃಷ್ಟಿ ಬೇಕಿದ್ದರೆ, ದೃಷ್ಟಿಯಲ್ಲಿ ನಾವು ನೋಡಬೇಕಿದ್ದರೆ ಅವನ ಅವರ ದಯ ಬೇಕು. ಅದೇ ರೀತಿ ನಾವೆಲ್ಲ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ಬಂದಿದ್ದೇವೆ. ಅದು ಕೂಡ ಭಗವಂತನ ದಯೆ. ನಮಗೆಲ್ಲರಿಗೂ ಮೃಗ ಪಕ್ಷಿ ಕ್ರಿಮಿ ಕೀಟಗಳಿದ್ರೂ ಕೂಡ ನಮಗೆ ಭಗವಂತನ ಧ್ಯಾನ ಮಾಡುವಂಥ ಒಂದು ಯೋಗ ಈ ಮನುಷ್ಯ ಜನ್ಮದಲ್ಲಿ ಸಿಕ್ಕಿದೆ. ಅದು ಹೇಗೆ? ನಮಗೆ ಜ್ಞಾನ ಬರಬೇಕಿದ್ರೆ, ಮಾತಾಡಬೇಕಿದ್ರೆ, ಒಳ್ಳೆಯ ಸಂದೇಶ ಕೊಡಬೇಕಿದ್ರೆ ನಮ್ಮಲ್ಲಿ ಹಿರಿಯರು ಮಾಡಿದಂಥ ಗ್ರಂಥಗಳಿವೆ. ಕುರಾನ್ ಇರಬಹುದು, ನಮ್ಮ ಯೇಸು ಕ್ರಿಸ್ತ ಬರೆದಂಥ ಬೈಬಲ್ ಇರಬಹುದು, ನಮ್ಮ ರಾಮಾಯಣ ಇರಬಹುದು, ಭಗವದ್ಗೀತೆ ಇರಬಹುದು. ಇದನ್ನು ಯಾರು ಅಧ್ಯಯನ ಮಾಡ್ತಾರೋ, ಯಾರು ಅದನ್ನು ಓದಿ ಮನನ ಮಾಡ್ತಾರೋ, ನಿಜವಾಗಿಯೂ ಅದರ ಎಲ್ಲ ಸಂದೇಶಗಳಲ್ಲಿ ಇದೆ. ಮನುಷ್ಯ ಹೇಗೆ ಬದುಕಬೇಕು. ಬರೇ ನಾವು ಹುಟ್ಟುವಾಗ ಒಂದು ಉಸಿರು ಮಾತು ಇರ್ತದೆ, ಆದರೆ ಸಾಯುವಾಗ ಬೇರೆ ಹೆಸರು ಮಾತಿರ್ತದೆ. ಆದ್ದರಿಂದ ಒಂದು 4 ಜನಕ್ಕೆ ಪ್ರಯೋಜನ ಮಾಡುವಂಥದ್ದನ್ನು, ಉಪಕಾರ ಮಾಡುವಂಥದ್ದನ್ನು ಈ ಒಂದು ಜನ್ಮದಲ್ಲಿ ನಾವು ಮಾಡಿದ್ರೆ ಬಹುಶಃ ನಾವು ಹುಟ್ಟಿದಕ್ಕೆ ಸಾರ್ಥಕ ಆಗ್ತದೆ. ಅದೇ ರೀತಿ ಬಸವಣ್ಣನವರು ಒಂದು ವಚನ ಹೇಳಿದ್ದಾರೆ, ತೆರೆ ಕೆನ್ನೆಗೆ ತೆರೆಗಲ್ಲಕ್ಕೆ. ಹಾಗೂ ನನಗೆ ಮರೆತು ಹೋಯಿತು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಯಾಕಂತೇಳಿದ್ರೆ ಸರಿಯಾಗಿ ನನಗೆ ಈಗ ಮಾತಾಡಲಿಕ್ಕೆ ನೆನಪು ಶಕ್ತಿ ಕಡಿಮೆ ಆಗಿದೆ. ಆದ್ದರಿಂದ ನಾನು ಕಡೆಯದಾಗಿ ಹೇಳ್ತೇನೆ, ನಮ್ಮ ಈ ಒಂದು ಸಂದೇಶವನ್ನು, ಪ್ರವಾದಿಯವರ ಸಂದೇಶವನ್ನು ನಾವು ಎಲ್ಲರೂ ಅಳವಡಿಸಿದರೆ ಬಹುಶಃ ನಾವು ಕೂಡ ಮೇಲ್ಮಟ್ಟಿಗೆ ಹೋಗ್ಬೋದು, ಭಗವಂತನ ಹತ್ತಿರ ಹೋಗ್ಬೋದು ಅನ್ನುವ ದೃಷ್ಟಿಯಿಂದ ಈ ಮಾತನ್ನು ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಅನಿಸಿಕೆ ಹೇಳುವವರು ನಮ್ಮ ಈ ವೇದಿಕೆಯ ಉಪಾಧ್ಯಕ್ಷರಾದಂತಹ ಜಾಸ್ಲಿನ್ ಡಿಸೋಜ ಅವರನ್ನು ಕೂಡ ನಾನು ಹೃತ್ಪೂರ್ವಕವಾಗಿ ಅನಿಸಿಕೆಗಾಗಿ ಕೇಳ್ಕೊಳ್ತಾ ಇದ್ದೀನಿ. ಸದ್ಭಾವನಾ ವೇದಿಕೆಯ ಅಧ್ಯಕ್ಷರಾದ ಗೌರವಾನ್ವಿತ ಪ್ರಸಾದ್ ಕಲಿಮರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂತಹ ಎಲ್ಲ ಗಣ್ಯ ವ್ಯಕ್ತಿಗಳೇ, ನನ್ನ ಮುಂಭಾಗದಲ್ಲಿರುವಂತಹ ನನ್ನ ಎಲ್ಲ ಧರ್ಮೀಯ ಸಹೋದರರು, ಇವತ್ತು ನಾನು ಪ್ರವಾದಿ ಮಹಮ್ಮದರ ಬಗ್ಗೆ ಏನು ಮಾತನಾಡಬೇಕು ಎಂಬುದು ನನಗೆ ಖಂಡಿತವಾಗಿ ನಾನು ಅಷ್ಟು ಸಮರ್ಪಕನಲ್ಲ. ಯಾಕೆಂತ ಹೇಳಿದರೆ ಅವರ ಬಗ್ಗೆ ಆಳವಾದ ಜ್ಞಾನ, ಆಳವಾದ ಅಧ್ಯಯನ ಮಾಡಿ ನಾವು ಮಾತನಾಡೋದು ಒಂದು ಸೂಕ್ತ ಅಂತ ನನಗೆ ಅನಿಸ್ತದೆ. ಇವತ್ತು ಡಾಕ್ಟರ್ ಮೊಹಮ್ಮದ್ ಮುಬಿನ್ ರವರು ಸವಿಸ್ತಾರವಾಗಿ ಹೇಳಿದ್ದಾರೆ. ಪ್ರವಾದಿ ಮಹಮ್ಮದರು ಹೇಗೆ, ಅವರು ಯಾತಕ್ಕೋಸ್ಕರ ಈ ನಮ್ಮ ಭೂಮಿಗೆ ಬಂದರು, ಅವರ ಜೀವನ ಶೈಲಿಯನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ. ಪ್ರವಾದಿ ಮಹಮ್ಮದರು ನನಗೆ ಅನಿಸ್ತದೆ ಕೊನೆಯ ಪ್ರವಾದಿ ಅಂತ ಕಾಣ್ತದೆ. ಕೊನೆಯ ಪ್ರವಾದಿ ಅವರು ಎಲ್ಲ ಧರ್ಮಕ್ಕೆ ಅವರು ಪ್ರವಾದಿಗಳಾಗಿದ್ದರು. ಕ್ರೈಸ್ತ ಧರ್ಮ ಆಗಿರ್ಬೋದು, ಹಿಂದೂ ಧರ್ಮ ಆಗಿರ್ಬೋದು, ಮುಸ್ಲಿಂ ಧರ್ಮ ಆಗಿರ್ಬೋದು. ನಾನೀಗ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ. ಈ ಧರ್ಮವೇ ಇಲ್ಲದಿದ್ದರೆ, ಕ್ರೈಸ್ತ ಧರ್ಮ, ಇಸ್ಲಾಂ ಧರ್ಮ, ಹಿಂದೂ ಧರ್ಮ ಇಲ್ಲದೆ ಇರುತ್ತಿದ್ದರೆ ನಾವು ಮನುಷ್ಯರು ಹೇಗಿದ್ದೀವಿ, ಹೇಗೆ ಬದುಕುತ್ತಿದ್ದೇವೆ ನಾವು?
ಅಸಾಧ್ಯ. ಒಂದು ಧರ್ಮದ ಸೀಮಿತ ವ್ಯಾಪ್ತಿಯ ಒಳಗೆ ನಾವು ಬದುಕಲಿಕ್ಕೆ ಸಾಧ್ಯ ಈ ಪ್ರವಾದಿಗಳು ಇದ್ದ ಕಾರಣ ಮಾತ್ರ. ಅವರ ಉಪದೇಶ, ಅವರ ಸಂದೇಶಗಳನ್ನು ನಾವು ಜನರಿಗೆ ತಿಳಿಸಿದಾಗ ಜನರಲ್ಲಿ ಪರಿವರ್ತನೆಯ ಭಾವನೆ ಖಂಡಿತವಾಗಿ ಬರ್ತದೆ. ಪ್ರವಾದಿ ಮುಹಮ್ಮದರು ಇದನ್ನೇ ಮಾಡಿದರು. ದೇವರು ಒಬ್ಬನೇ, ದೇವರು ಒಬ್ಬನೇ. ಇಸ್ಲಾಮಲ್ಲಿ ಅಲ್ಲ ಅಂತ ಕರೀತಾರೆ. ಎಲ್ಲ ಧರ್ಮಕ್ಕೂ ದೇವರು ಒಬ್ಬನೇ. ಆದರೆ ಈ ಪ್ರವಾದಿಗಳು ಆ ದೇವರ ಸಂದೇಶವನ್ನು ಜನರಿಗೆ ತಿಳಿಸುವುದರಲ್ಲಿ ಅವರ ಕಾರ್ಯಕೆಲಸವನ್ನು ಮಾಡಿದ್ದಾರೆ. ಪ್ರವಾದಿ ಮುಹಮ್ಮದರ ಬಗ್ಗೆ ಅವರು ಒಂದು ಮಾತು ಹೇಳ್ತಾ ಇದ್ದೇನೆ, ಸ್ವರ್ಗ ಮತ್ತು ನರಕ, ಇದರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ದಾರೆ. ಸ್ವರ್ಗಕ್ಕೆ ಯಾರು ಹೋಗ್ತಾರೆ? ಸ್ವರ್ಗದಲ್ಲಿ ಎಲ್ಲವೂ ಇದೆ, ಸುಖ ಇದೆ, ಶಾಂತಿ ಇದೆ, ನೆಮ್ಮದಿ ಇದೆ, ಅಲ್ಲಿ ತಾರುಣ್ಯ ಕೂಡ ಇದೆ. ತಾರುಣ್ಯ ಯಾವತ್ತೂ ಇದು ಪ್ರಾಯಸ್ಥರ ಆಗುದಿಲ್ಲ, ತಾರುಣ್ಯತನದಲ್ಲಿ ಇರ್ತಾರೆ. ಅವರು ಹಾಕಿದ ಉಡುಪು ಕೂಡ ಹಳೆಯದಾಗುದಿಲ್ಲ, ಅದು ಹರಿದು ಕೂಡ ಹೋಗುದಿಲ್ಲ. ಸ್ವರ್ಗದಲ್ಲಿ ಇರುವವರಿಗೆ ಇದು ಸ್ವರ್ಗ. ಯಾರಿಗೆ ಸ್ವರ್ಗ ಸಿಗ್ತದೆ? ಅಂತಹ ಜೀವನ ಈ ಭೂಮಿಯಲ್ಲಿ ನಾವು ಪಾಲಿಸ್ತೇವೆ. ಆ ಪ್ರವಾದಿ ಮುಹಮ್ಮದರ ಸಂದೇಶವನ್ನು ಸ್ವೀಕರಿಸಿಕೊಂಡು ನಾವು ಬದುಕುತ್ತೇವೆ, ಅಂತವರಿಗೆ ಮಾತ್ರ ಸ್ವರ್ಗ ಸಿಗ್ತದೆ. ನರಕದ ಬಗ್ಗೆ ಈ ರೀತಿ ಹೇಳಿದ್ದಾರೆ. ಕಾಲಿಗೆ ಧರಿಸಿದ ಚಪ್ಪಲಿ ತರ, ಕಾಲಿಗೆ ಧರಿಸಿದ ಚಪ್ಪಲಿ ಅದು ಬೆಂಕಿಯಂತೆ, ಬೆಂಕಿಯ ಉಂಡೆಯಂತೆ. ಈ ಮನುಷ್ಯನ ಮೆದುಳು ಮತ್ತು ಈ ಹೃದಯ ಅಡುಗೆ ಕೋಣೆಯಲ್ಲಿ ಕುದಿಯುವ ನೀರಿನ ತರ ಅಲ್ಲೋಲ ಕಲ್ಲೋಲವಾಗ್ತದೆ. ಈ ತರ ಅವರು ತಿಳಿಸಿದ್ದುಂಟು. ಅಂದ್ರೆ ಈ ನರಕಕ್ಕೆ ಹೋಗುವವರು ಏನು ಯೋಚಿಸ್ತಾರೆ? ನಮಗೇನಿಲ್ಲ, ನಮಗೇನು ಸಿಗಲ್ಲ. ಖಂಡಿತವಾಗಿ ಅವರಿಗೂ ಕೂಡ ಒಂದು ದಿವಸ ಶಿಕ್ಷೆ ಖಂಡಿತವಾಗಿ ಇದ್ದೇ ಇದೆ, ನಾನು ತಿಳಿದುಕೊಂಡ ಪ್ರಕಾರ. ಏನೇ ಆಗಲಿ, ಪ್ರವಾದಿ ಮುಹಮ್ಮದರು ಇತಿಹಾಸದಲ್ಲಿ ಅನೇಕ ವ್ಯಕ್ತಿಗಳ ನಾವು ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವರು ಮರಣ ಹೊಂದಿದ ಅನಂತರ ನಮಗೆ ತಿಳಿದುಕೊಳ್ತದೆ ಅವರು ಎಷ್ಟು ಆಸ್ತಿ ಮಾಡಿದ್ದಾರೆ, ಎಷ್ಟು ಸಂಪತ್ತು ಮಾಡಿದ್ದಾರೆ, ಅವರಲ್ಲಿ ಎಷ್ಟು ಸೊತ್ತು ಇದೆ, ಇವುಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೇವೆ. ಆದರೆ ಪ್ರವಾದಿ ಮುಹಮ್ಮದರು ಆಸ್ತಿ ಮಾಡಿಲ್ಲ. ಅವರು ಅವರ ಅನುಯಾಯಿಗಳನ್ನು ಅವರು ಬೆಳೆಸಿದ್ದಾರೆ. ಅವರ ಸಂದೇಶವನ್ನು ನೀಡಿ ಅವರ ಅನುಯಾಯಿಗಳನ್ನಾಗಿ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಅವರು ಅಂತಿಮ ಹಂತದಲ್ಲಿ ಅವರು ನಿಧನ ಹೊಂದಿದ ಸಂದರ್ಭದಲ್ಲಿ ಅವರು ಕೊಟ್ಟಂತಹ ಆಸ್ತಿ ಒಂದೇ, ಕುರಾನ್. ಅವರ ಬಳಿ ಇದ್ದದೊಂದು ಕುರಾನ್ ಮಾತ್ರ, ಮತ್ತೆ ಏನಿರಲಿಲ್ಲ. ಇಂತಹ ಮಹಾಪುರುಷನು, ಇಂತಹ ಪ್ರವಾದಿಯನ್ನು ಪಡೆದಂತಹ ವಿಶ್ವದ ಎಲ್ಲ ಸಮುದಾಯದ ಜನರು ನಾವು ಧನ್ಯರು, ನಾವು ಭಾಗ್ಯವಂತರಂತಲೇ ಹೇಳಬಹುದು. ಇವರ ಬಗ್ಗೆ ಇನ್ನೂ ಕೂಡ ಆಳವಾದ ಅಧ್ಯಯನ ನಾವು ಕ್ರೈಸ್ತ ಸಮುದಾಯದವರಾಗ್ಲಿ, ಹಿಂದೂ ಸಮುದಾಯದವರಾಗ್ಲಿ ಆಳವಾಗಿ ಅಧ್ಯಯನ ಮಾಡಬೇಕಾಗಿರುತ್ತದೆ. ಅದನ್ನು ಇಂತಹ ಸಮಾರಂಭಗಳು ಹಮ್ಮಿಕೊಂಡಾಗ ಸ್ವಲ್ಪ ನಮಗೆ ಮನವರಿಕೆ, ತಿಳುವಳಿಕೆ ಸಿಗುತ್ತದೆ. ಇಲ್ಲಂತಾದರೆ ನಾವು ಈ ಕುರಾನನ್ನು ತೆಗೆದುಕೊಂಡು ಓದುವ ಅಭ್ಯಾಸ ತುಂಬಾ ಜನರಲ್ಲಿ ಕಡಿಮೆ. ಅದು ನನ್ನಲ್ಲಿ ಉಂಟು. ನನಗೆ ಇದು ಸದ್ಭಾವನಾ ವೇದಿಕೆ ನಮಗೆ ನೀಡಿದಂತಹ ಕುರಾನ್, ಅದನ್ನು ಸ್ವಲ್ಪ ಟೈಮ್ ಸಿಕ್ಕಿದಾಗ ಸ್ವಲ್ಪ ನೋಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಹಿಂದೂಗಳು ಅವರ ಮಹಾಭಾರತ, ಅದನ್ನು ರಾಮಾಯಣ ಅಲ್ಲ ಅದನ್ನು ಸ್ವಲ್ಪ ಅವರು ಓದ್ತಾರೆ. ಆದರೆ ಕುರಾನನ್ನು ಓದುವಂತ ಅಭ್ಯಾಸವನ್ನು ಸ್ವಲ್ಪ ನಮ್ಮಲ್ಲಿ ಕಡಿಮೆ. ಆದರೆ ನಾನು ಇವತ್ತು ಕರೆಯನ್ನು ಕೊಡ್ತಾ ಇದ್ದೇನೆ, ಎಲ್ಲರೂ ಕೂಡ ಎಲ್ಲಾ ಧರ್ಮದ ಗ್ರಂಥವನ್ನು ಓದಿ ಸ್ವಲ್ಪ ಆಳವಾದ ಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕೆ ನಾವು ನಿಮಗೆ ಕರೆಯನ್ನು ಕೊಡ್ತಾ, ಈ ಇಸ್ಲಾಂ ಧರ್ಮಕ್ಕೆ ಈ ತಿಂಗಳಲ್ಲಿ ನಿಮ್ಮ ಪ್ರವಾದಿ ಮುಹಮ್ಮದರ ಹುಟ್ಟು ಜನ್ಮ ದಿನಾಚರಣೆ ಅದರ ಪ್ರಯುಕ್ತ ಈ ಹಮ್ಮಿಕೊಂಡಂತ ಅಭಿಯಾನಕ್ಕೆ ನಾನು ಇಲ್ಲಿ ನೆರೆದಿರುವಂತಹ ಸಮಸ್ತ ಬಾಂಧವರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಯಶಸ್ವಿಯಾಗಲಿ. ಮುಂದಿನ ತಿಂಗಳ ನವೆಂಬರ್ ತಿಂಗಳ 5ನೇ ತಾರೀಕಿನವರೆಗೆ ಇದು ನಿರಂತರವಾಗಿ ನಡೆಯಲಿ ಅಂತ ಆಶಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಹಿಂದ್. ಬಹಳ ಅತ್ಯುತ್ತಮವಾದ ಒಂದು ಕಾನ್ಸೆಪ್ಟ್ ಇದೆ. ಇದನ್ನಿಟ್ಟುಕೊಂಡು ಮಾತಾಡುವಾಗ ನಾವೆಲ್ಲರೂ ಒಂದೇ ಎಂಬ ಭಾವನೆ ನಾವೇ ಮೂಡ್ತೇವೆ. ನಮ್ಮ ಪ್ರೊಫೆಸರ್ ಹೇಳಿದರು, ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಅಂತ್ಯ ಪ್ರವಾದಿ ಅಂತ ಹೇಳಿ. ಅಂತ್ಯ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ, ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ಆಗಿರುವಾಗ ಒಬ್ಬ ಆರಂಭದ ಪ್ರವಾದಿ ಇರಲೇಬೇಕಲ್ವಾ?
ಅದನ್ನು ನಾವು ತಿಳ್ಕೊಳ್ಬೇಕು. ಈ ಲೋಕಕ್ಕೆ ಬಂದಂತ ಪ್ರಥಮ ಮಾನವ ಆದಮ್ ಅಲೈಹಿಸ್ಸಲಾಂ ಅಥವಾ ಆಡಮ್, ಇವರು ಸತ್ಯ ಧರ್ಮವನ್ನು ನೆಲೆಗೊಳಿಸುವುದಕ್ಕಾಗಿ ಈ ಲೋಕದಲ್ಲಿ ಹುಟ್ಟಿ ಬಂದರು ಅಥವಾ ಈ ಲೋಕಕ್ಕೆ ಕಳಿಸಲಾಯಿತು. ಇವರ ನಂತರ ಈ ರೀತಿ ಪ್ರವಾದಿ ಸಂಕಲನ ಮುಂದುವರಿಯುತ್ತದೆ. ಸುಮಾರು 1,24,000 ಚಿಲ್ಲರೆ ಪ್ರವಾದಿಗಳು ಬರ್ತಾರೆ. ವಿವಿಧ ಕಾಲ ಹಂತದಲ್ಲಿ ವಿವಿಧ ಸಂದರ್ಭದಲ್ಲಿ ಅವರು ಬರ್ತಾರೆ. ಅವರು ಬಂದು ಸತ್ಯ ಧರ್ಮವನ್ನು ಬೋಧಿಸ್ತಾರೆ. ಕೊನೆಯದಾಗಿ ಬರುವವರು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಯೇಸು ಕ್ರೈಸ್ತರು ಈ ಲೋಕಕ್ಕೆ ಬಂದು ಹೋದ ಸುಮಾರು 600 ವರ್ಷಗಳ ನಂತರ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರ ಜನರಾಗ್ತಾರೆ. ಇಲ್ಲಿ ಒಂದು ವಿಚಾರ ತಿಳ್ಕೊಳ್ಬೇಕು. ಅವರ ಹುಟ್ಟಿನ ಅವರ ಬದುಕು ಬಹಳ ಒಂದು ಮಾರ್ಗದರ್ಶಕ ಅಂತ ಹೇಳಿದ್ರು. ಅದು ನಮಗೆ ಅದನ್ನ ಅಧ್ಯಯನ ಮಾಡಿದ ಗೊತ್ತಾಗ್ತದೆ. ಯಾಕಂದ್ರೆ ಅವರು ತನ್ನ ತಾಯಿಯ ಗರ್ಭದಲ್ಲಿರುವಾಗಲೇ ಅವರ ತಂದೆ ತೀರ್ಕೊಳ್ತಾರೆ. ಗರ್ಭಸ್ಥ ಶಿಶುವಾಗಿರುವಾಗಲೇ ಅವರ ತಂದೆ ತೀರ್ಕೊಳ್ತಾರೆ. ಅವರು ಹುಟ್ಟಿ 6 ವರ್ಷವಾಗುವಾಗ ಅವರ ತಾಯಿ ತೀರ್ಕೊಳ್ತಾರೆ. ಅವರು ಸಂಪೂರ್ಣ ಅನಾಥರಾಗ್ತಾರೆ. ಅವರು ಆ ಕಾಲದ ರೀತಿ ರಿವಾಜಿನಂತೆ ಕುರಿಗಾಹಿಯಾಗಿರ್ತಾರೆ, ಆಡು ಮೇಯಿಸುವವರಾಗಿರ್ತಾರೆ. ಅದು ಆ ಕಾಲದ ಆ ರೀತಿ ರಿವಾಜ್ ಸಮಾಜದ. ಅವರು ಯಾವುದೇ ವಿದ್ಯಾಭ್ಯಾಸ ಸ್ಕೂಲು ಮದ್ರಸೆಗೆ ಹೋದವರಲ್ಲ, ವಿದ್ಯಾಭ್ಯಾಸ ಪಡೆದಿಲ್ಲ. ಅವರು ಉಮ್ಮಿ ಅಂತ ಹೇಳ್ತಾರೆ. ಅವರು ನಿರಕ್ಷರ ಕುಕ್ಷಿಯಾಗಿದ್ದಾರೆ. ಅವರೊಂದು ಹೀಗೆ ಬೆಳೀತಾ ಇದ್ದಂತೆ ಅವರು ಅವರ ಅಜ್ಜನ ನಂತರ ಚಿಕ್ಕಪ್ಪ ಅವರನ್ನು ಪರಿಪಾಲಿಸ್ತಾರೆ. ಅವರು ಒಬ್ಬ ವ್ಯಾಪಾರಿಯಾಗಿ ಬದಲಾವಣೆಗೊಳ್ಳುತ್ತಾರೆ. ತನ್ನ ಬದುಕಿನ 25ನೇ ವರ್ಷದಲ್ಲಿ ಯೌವನದ ಆ ಒಂದು ಸಂದರ್ಭದಲ್ಲಿ ಅವರು ತನಗಿಂತ 15 ವರ್ಷ ಹೆಚ್ಚು ವಯಸ್ಸಾದ ಅವರು ವಿಧವೆಯೊಂದಿಗೆ ಮದುವೆ ಆಗ್ತಾರೆ. ಇದು ಒಂದು ನಿದರ್ಶನ. ಒಬ್ಬ ಏರು ಯೌವನದ ವ್ಯಕ್ತಿ ತನಗಿಂತ 15 ವರ್ಷ ಜಾಸ್ತಿ ಆದ 40ರ ಹರೆಯದ ವಿಧವೆ ಹೆಣ್ಣಿನಿಂದ ಮದುವೆ ಆಗ್ತಾರೆ. ಇದು ಮಾರ್ಗದರ್ಶನ. ಇದು ಆ ಕಾಲದ ಆ ರೀತಿ ರಿವಾಜನ ಇವತ್ತು ಅಡಕಿಸುವುದಲ್ಲ, ಅದು ಅವತ್ತವ್ರು ಮಾಡಿ ತೋರಿಸಿದ ಅಡಕಿಸುವುದಲ್ಲ. ಅದರ ಹಿಂದಿರುವಂತಹ ಸತ್ಯವನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದನ್ನು ಇವತ್ತಿಗೆ ನಾವು ಅನ್ವಯಿಸಿಕೊಂಡು ಮಾತನಾಡಬಾರದು. 1500 ವರ್ಷಗಳ ಹಿಂದೆ ಹೆಚ್ಚು ಕಮ್ಮಿ ನಡೆದಂತ ಘಟನೆ ಇವತ್ತಿನ ವರ್ತಮಾನದ 21ನೇ ಶತಮಾನಕ್ಕೆ ಅನ್ವಯಿಸಿಕೊಂಡಾಗ ಬಹಳಷ್ಟು ಅಭಾಸಗಳಾಗ್ತವೆ. ತದನಂತರ ಅವರಿಗೆ 25 ವರ್ಷ 15 ವರ್ಷ ನಂತರ 40ನೇ ವಯಸ್ಸಿನಲ್ಲಿ ಅವರಿಗೆ ಪ್ರವಾದಿತ್ವ ಲಭಿಸ್ತದೆ. ಹೇಳಿದರು ಚರಿತ್ರೆ. ಅವರು ತನ್ನ 40ನೇ ವಯಸ್ಸು, ಅದೇ ಯೌವನದ ಪೀಕ್ ಹೇಳ್ತಾರೆ. 45 ವರ್ಷಕ್ಕೆ ಮುಟ್ಟುವಾಗ ಕೈಗಳೇ ಒಬ್ಬನ ಯೌವನ ಪೂರ್ತಿ ಆಗ್ತದೆ, ಮತ್ತೆ ಅವ ಇಳಿಮುಖನಾಗ್ತಾನೆ. ಆಗ ಅವನಿಗೆ ಪ್ರಬುದ್ಧನಾಗಿರ್ತಾನೆ, ಆತನಿಗೆ ಬುದ್ಧಿ ಬರ್ತದೆ, ಯುಕ್ತಾಯುಕ್ತ ವಿವೇಚನೆ ಮಾಡುವಂತಹ ಸಾಮರ್ಥ್ಯ ಇರ್ತದೆ. ಆ ವಯಸ್ಸಿನಲ್ಲಿ ಅವರನ್ನು ಪ್ರವಾದಿಯಾಗಿ ದೇವನು ಸ್ವೀಕರಿಸ್ತಾನೆ. ಅವರಿಗೆ ಬಂದಂತ ಪ್ರಥಮ ಜಿಬ್ರಿಲ್ ಅಥವಾ ಗ್ಯಾಬ್ರಿಯಲ್ ಅವರು ಬಂದು ಕೊಡುವಂತ ಪ್ರಥಮ ಸಂದೇಶ ದೇವನ, ನಾವು ಇಸ್ಲಾಮಿನ ನಂಬಿಕೆ ಪ್ರಕಾರ ದೇವನ ಪ್ರಥಮ ವಚನ, ಕುರಾನ್ನ ಪ್ರಥಮ ಆಯತ್ ವಾಕ್ಯ ಅವತೀರ್ಣಗೊಳ್ಳುವುದು ಓದಿರಿ ಎಂಬ ವಿಕ್ರ, ಓದಿರಿ ನಿಮ್ಮ ಸೃಷ್ಟಿಕರ್ತನ ನಾಮದಲ್ಲಿ ಓದಿರಿ ಅಂತ. ಯಾವುದೇ ಅಕ್ಷರಾಭ್ಯಾಸ ಇಲ್ಲದ, ಯಾವುದೇ ವಿದ್ಯಾಭ್ಯಾಸ ಇಲ್ಲದ ಒಬ್ಬ ವ್ಯಕ್ತಿಗೆ ಓದಿರಿ ಅಂತ ಹೇಳುವ ಸಂದೇಶ ಬರ್ತದೆ. ಇದು ನಾವು ತಿಳ್ಕೊಳ್ಬೇಕು. ಶಿಕ್ಷಣದ ಗಂಧಗಾಳಿ ಇಲ್ಲದೆ ಶಿಕ್ಷಣ ಪಡೆಯಂತ ಬಹಳಷ್ಟು ಜನ ಸಮುದಾಯ ನಮ್ಮಲ್ಲಿದೆ. ಆ 1,500 ವರ್ಷಗಳಿಂದ ಅವರಿಗೆ ಆ ನಿರಕ್ಷರ ಕುಕ್ಷಿಗೆ ಬಂದಂತ ಪ್ರಥಮ ವಚನ ಓದಿದೆ ಅಂತೇಳಿ ಇದು ನಾವು ತಿಳ್ಕೊಳ್ಬೇಕು. ಇಸ್ಲಾಂ ಇದು ಒಂದು ನಮಗೊಂದು ಸಂದೇಶ ಕೊಡ್ತೀವಿ. ಇಸ್ಲಾಂ ವಿದ್ಯಾಭ್ಯಾಸಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡ್ತೇವೆ, ಇದನ್ನು ನಾವು ಅರ್ಥ ಮಾಡಿಕೊಳ್ಳಲು ನಾವು ತಪ್ಪೇನೋದಕ್ಕೆ ನಮ್ಮ ಸಮುದಾಯವೇ ಕಾರಣ ಇರುತ್ತೆ, ಬೇರೆ ಯಾರು ಅಲ್ಲ. ಸರಿಯಾಗಿ ಅರ್ಥ ಮಾಡಿಕೊಳ್ಳದಿರುವುದೇ ನಮಗೆ ಇವರು ಹೇಳಿದ್ರು. ಅವರವರ ಧರ್ಮವನ್ನು ಸರಿ ಅರ್ಥ ಮಾಡಿಕೊಳ್ಳಿ. ನಾವು ಅರ್ಥ ಮಾಡಿಕೊಳ್ಳದಿರುತ್ತೆ ನಾವು ಸಮಸ್ಯೆಗಳು ಸಿಲುಕಾಗ್ತೀವಿ. ಎಲ್ಲ ಸಂದರ್ಭದಲ್ಲಿ ಎಲ್ಲ ಪ್ರವಾದಿಗಳು ಬಂದಂತ ಸಂದರ್ಭದಲ್ಲಿ ಕೂಡ ನಮ್ಮ ಜೋಸ್ನರು ಹೇಳಿದ್ರು, ಕುರಾನ್ನಲ್ಲಿ ಅತಿ ಹೆಚ್ಚು ಬಾರಿ ಹೇಳಿದಂತ ಹೆಸರು ಅದು ಯೇಸು ಕ್ರಿಸ್ತ, ಜೀಸಸ್. ಅವರ ತಾಯಿಯ ಹೆಸರಲ್ಲಿ ಒಂದು ಅಧ್ಯಾಯವಿದೆ, ಸೂರಾ ಮರಿಯಂ ಅಂತ ಹೇಳಿ. ಯೇಸು ಕ್ರಿಸ್ತರ ಹೆಸರಿನಲ್ಲಿ ಕುರಾನ್ನಲ್ಲಿ ಒಂದು ಅಧ್ಯಾಯ ಇದೆ. ಅದನ್ನು ನಾವು ತಿಳ್ಕೊಂಡಾಗ ಎಷ್ಟು ವೈಜ್ಞಾನಿಕವಾಗಿ ಈ ಚಿಂತನೆಗಳು ಬರ್ತಾ ಇದ್ರು ನಾವು ತಿಳ್ಕೊಳ್ಬಹುದು. ಯಾಕಂದ್ರೆ ಅವರು ನಿರಕ್ಷರ ಕುಕ್ಷಿ ಆದ್ದರಿಂದ ಅವರಿಗೆ ವಿದ್ಯಾಭ್ಯಾಸ ಇದರಿಂದ ಅವರು ಸೃಷ್ಟಿ ಮಾಡಿದಂತ ಕೃತಕ ವಚನಗಳಲ್ಲ ಇದು. ಇದು ದೇವರಿಂದಲೇ ಅವತರಿಸಲ್ಪಟ್ಟಂತ ವಚನಗಳು ಎಂಬುದು ಆ ಸತ್ಯವನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ.
ಬೇರೆ ಬೇರೆ ಸಂದರ್ಭದಲ್ಲಿ ಹುಟ್ಟಿ ಬರ್ತಾರೆ ಪ್ರವಾದಿಗಳು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಭಗವಾನ್ ಶ್ರೀಕೃಷ್ಣ ಹೇಳ್ತಾರೆ, ಯದಾ ಯದಾ ಈ ಧರ್ಮಸ್ಯ ಅಂತ ಹೇಳಿ, ನನಗೆ ಸ್ಫೂರ್ತಿ ಬರುವುದಿಲ್ಲ ವಾಕ್ಯವು. ಎಲ್ಲಿ ಧರ್ಮ ಗ್ಲಾನಿಯಾಗಿ, ಎಲ್ಲಿ ಧರ್ಮ ನಾಶವಾಗಿ ಅಧರ್ಮವು ತಲೆ ಎತ್ತುತ್ತದೋ ಆವಾಗ ಆ ಅಧರ್ಮವನ್ನು ಮೆಟ್ಟಿ ನಾಶಗೊಳಿಸಿ ಮತ್ತೆ ಧರ್ಮವನ್ನು ಪುನಃಸ್ಥಾಪನೆಗೊಳಿಸಲಿಕ್ಕಾಗಿ ನಾನು ಪ್ರತಿ ಯುಗದಲ್ಲಿ ಅವತಾರವೆತ್ತುತ್ತೇನೆ ಅಂತೇಳಿ ದೇವನು ಹೇಳ್ತಾನೆ ಎಂಬ ಮಾತನ್ನು ಭಗವಾನ್ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಅದೇ ಸಂದೇಶ ಇಲ್ಲಿ ಕೊಡಗಾಡ್ತದೆ. ಪ್ರವಾದಿ ಆದಮ್ ಅಲೈಹಿಸ್ಸಲಾಮರನ್ನು ಮೊದಲುಗೊಂಡು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ತನಕ ಇದೇ ರೀತಿ ಯಾವಾಗ ಧರ್ಮ ನಾಶ ಆಗಿ ಅಧರ್ಮ ತಲೆ ಎತ್ತಿದೆಯೋ ಆ ಎಲ್ಲ ಸಂದರ್ಭದಲ್ಲಿ ಪ್ರವಾದಿಯವರ ಆಗಮನವಾಗಿದೆ. ಆ ಪ್ರವಾದಿಯವರು ಆ ಸತ್ಯ ಧರ್ಮವನ್ನು ನೆಲೆಗೊಳಿಸಿದ್ದಾರೆ. ಈ ಸತ್ಯವನ್ನು ನಾವು ಮನಗೊಳ್ಳಬೇಕು. ಪ್ರತಿಯೊಂದಕ್ಕೂ ಇಂಟರ್ ಕನೆಕ್ಷನ್ ಇದೆ ಧರ್ಮ. ಶ್ರೀಕೃಷ್ಣ ಮತ್ತು ಬಲರಾಮರು, ಮೂಸಾ ನಬಿ ಮತ್ತು ಹಾರೂನರು ಅಣ್ಣ ತಮ್ಮಂದಿರು, ಇದೆಲ್ಲ ಸತ್ಯ ಇದೆ. ಇದನ್ನು ನಾವು ಯಾರು ತಿಳ್ಕೊಳ್ಳೋದಿಲ್ಲ. ನಾವು ಏನಂದ್ರೆ ನಾವು ಇದರ ಬಗ್ಗೆ ತಿಳುವಳಿಕೆಯಲ್ಲ, ನಾವು ನಮ್ಮ ಮೇಲ್ಮೆ ಬಗ್ಗೆ ಮಾತಾಡ್ತೇವೆ. ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಕಾಣ್ತದೆ, ಹೆಚ್ಚು ಮಾತಾಡೋದಿಲ್ಲ. ಆದ್ದರಿಂದ ನಾವು ನಮ್ಮ ಧರ್ಮವನ್ನು ಮೊದಲಾಗಿ ತಿಳ್ಕೊಂಡು ನಾವು ಇತರರಿಗೆ ಇತರ ಧರ್ಮದ ಬಗ್ಗೆ ಮಾತಾಡಲಿಕ್ಕೆ ನಾವು ಮೊದಲಾಗಬೇಕು. ನಮ್ಮ ತಾಯಿಯನ್ನ ಗೌರವಿಸದೆ ಇನ್ನೊಬ್ಬನ ತಾಯಿಯ ಬಗ್ಗೆ ನಾವು ಮಾತಾಡಿ ಏನು ಪ್ರಯೋಜನ ಇಲ್ಲ. ಮೊದಲಾಗಿ ನಮ್ಮ ತಾಯಿಯನ್ನು ಗೌರವಿಸಿ. ಹಾಗೇನೆ ಪ್ರತಿಯೊಬ್ಬರು ಅವರವರ ಧರ್ಮವನ್ನು ತಿಳ್ಕೊಂಡು ಇನ್ನೊಂದು ಧರ್ಮವನ್ನು ಅಧ್ಯಯನ ಮಾಡುವಂತ, ಇನ್ನೊಂದು ಧರ್ಮವನ್ನು ಗೌರವಿಸುವಂತ ಕೆಲಸವನ್ನು ಮಾಡಬೇಕು. ಇವತ್ತು ಬಹಳ ವಿಲಕ್ಷಣವಾದ ವಿಚಿತ್ರವಾದ ಕಾಲಘಟ್ಟದಲ್ಲಿ ನಾವು ಬದುಕ್ತಾ ಇದ್ದೇವೆ. ಬಹುಶಃ ಪ್ಲೇಗು, ಸಿಡುಬಿನಂತ ಮಾರಕ ರೋಗಗಳು ಶತಮಾನಗಳಿಂದ ಈ ಲೋಕದಲ್ಲಿ ಇದ್ವು ಅಂತೇಳಿ ಇದನ್ನ ಚರಿತ್ರೆ ಪುಸ್ತಕ ಅಥವಾ ಲೇಖನಗಳ ಮೂಲಕ ನಾವು ತಿಳ್ಕೊಂಡಿದ್ದೆವು. ಇವತ್ತು ಅದಕ್ಕಿಂತಲೂ ಮಾರಕವಾದ ಕೊರೋನಾ ಎಂಬ ರೋಗದೊಂದಿಗೆ ನಾವು ಬದುಕುತ್ತಾ ಇದ್ದೇವೆ. ಅದನ್ನು ನಮ್ಮ ನಿತ್ಯದ ಜೀವನದ ಉಸಿರಾಗಿ ಬದುಕ್ತಾ ಇದ್ದೇವೆ. ಇದು ಎಲ್ಲರಿಗೂ ನಮಗೆ ಪಾಠ. ಇದೊಂದು ಪಾಠ ನಮಗೆ ದೇವರಿಂದ. ಇದು ಆಸ್ತಿಗೆ ಬಂದು ನಾಸ್ತಿಕರ ವಿಷಯ ಮಾತ್ರ. ಆಸ್ತಿಗೆ ಬಂದು ಯಾವುದೇ ಧರ್ಮಕ್ಕೆ ಸೇರಿರಲಿ ನಾವು ತಿಳ್ಕೊಳ್ಬೇಕು, ಇದು ದೇವನಿಂದ ನಮಗೆ ಇರೋದು ಪಾಠ. ಈ ಪಾಠವನ್ನು ನಾವು ಕಲಿತು ಬದುಕದಿದ್ರೆ ನಮಗೆ ನಾಶ ತಪ್ಪಿದ್ದಲ್ಲ. ಆದ್ದರಿಂದ ಈ ಸಂದರ್ಭದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲರನ್ನು ಹೊರಮಾಡಿಕೊಂಡು ಕಾರ್ಯಕ್ರಮ ಆಯೋಜಿಸಿ ಇವತ್ತು ಒಂದು ಸಣ್ಣ ಸಂಖ್ಯೆಯ ಜನರಾದರೂ ನಾವು ಇದರ ಬಗ್ಗೆ ಸಹಕಾರಗೊಳಿಸಂತ ನಮ್ಮ ವೇದಿಕೆ ಎಲ್ಲ ಪದಾಧಿಕಾರಿಗೆ ಅಭಿನಂದನೆ ಸಲ್ಲಿಸ್ತಾ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಅಧ್ಯಕ್ಷರು ಪ್ರಸಾದರಾಯರು ಪಚ್ಚಣ್ಣ ಅಂತ ನಾವು ಕರೆಯಿದ್ದಾರೆ. ಅವರ ಸ್ನೇಹ ಹೆಚ್ಚು ಕಮ್ಮಿ 40 ವರ್ಷಗಳ ಸ್ನೇಹ. ಮಂಗಳೂರಿನ ಸರ್ಕಾರಿ ಕಾಲೇಜ್, ಈಗಿನ ವಿಶ್ವವಿದ್ಯಾಲಯ ಕಾಲೇಜ್, ಅಲ್ಲಿ 81 ಸಾಲಿನ PUCಯಲ್ಲಿ ನಾವು ಒಟ್ಟಿಗೆ ಕಲಿತಾ ಇದ್ದೇವೆ. ಕೊಣಾಜಿಯಿಂದ ಮಂಗಳೂರಿಗೆ ಒಂದೇ ಬಸ್ಸಲ್ಲಿ ಒಟ್ಟಿಗೆ ಬರ್ತಾ ಇದ್ದೆವು. ಒಂದೇ ಸೀಟಲ್ಲಿ ಕೂತ್ಕೊಂಡು ಬರ್ತಾ ಇದ್ದೆವು. ಅದೇ ರೀತಿ ಒಂದೇ ಬಸ್ಸಲ್ಲಿ ಒಂದೇ ಸೀಟಲ್ಲಿ ಕೂತ್ಕೊಂಡು ಮನೆಗೆ ಹೋಗ್ತಾ ಇದ್ದೆವು. ಅಷ್ಟ ಒಂದು ಗಳಸ್ಯ ಕಂಠಸ್ಯ ಸ್ನೇಹ ನಮ್ಮದು. ನಾವೆಲ್ಲ ಮಾತಾಡಿದ್ದೇವೆ, ಏನೆಲ್ಲ ತಮಾಷೆ ಏನೆಲ್ಲ ಇರ್ತವೆ. ಬಹಳ ತಮಾಷೆ ವ್ಯಕ್ತಿ, ಈಗ ಗಂಭೀರವಾಗಿ ಕಾಣ್ತಾ ಇದ್ದಾರೆ. ಬಹಳ ಜೋಕ್ ಮಾತಾಡುವಂಥ ವ್ಯಕ್ತಿ. ಅಂತ ಒಬ್ಬ ವ್ಯಕ್ತಿಯೊಂದಿಗೆ ನನ್ನ ಸ್ನೇಹ 40 ವರ್ಷಗಳಿಂದ ಮುಂದುವರಿದೆ, ಈಗಲೂ ಮುಂದುವರಿತಾ ಇದೆ. ಈಗಲೂ ಕೂಡ ನಾವು ಖಾಸಗಿಯಾಗಿ ಮಾತಾಡುವಾಗ ಆ 18, 19 ಹರೆಯದ ಆ ಮಾತುಗಳನ್ನು ಈಗಲೂ ಆಡ್ತಾ ಇದ್ದೇವೆ. ಅಂತ ಒಂದು ಸ್ನೇಹವನ್ನು ಉಳಿಸಿಕೊಂಡು ಬಂದ ಒಬ್ಬ ಮಹಾನ್ ವ್ಯಕ್ತಿಗೆ ಈ ವೇದಿಕೆಯ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟದ್ದು ಅತ್ಯಂತ ಸರಿಯಾದ ಒಂದು ನಿರ್ಧಾರ ಅಂತ ಹೇಳಿಕೊಂಡು ನನಗೆ ಮಾತಾಡಿ ಅವಕಾಶ ಮಾಡಿಕೊಂಡು ಹೊಂದಿಸ್ತಾರೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತಮ್ಮ ಅನಿಸಿಕೆಯನ್ನು ಹೇಳಿದಂಥ ಉಮರ್ ಫಜೀರ್ ಅವರಿಗೆ, ನಮಗೆ ಈ ಹೋಟೆಲ್ ಇನ್ನು 5 ನಿಮಿಷ, ಒಂದು 15 ಮಿನಿಟ್ಸ್ನಲ್ಲಿ ಬಿಟ್ಟುಕೊಡ್ಬೇಕಾಗ್ತದೆ. ಆದ್ದರಿಂದ ಅನಿಸಿಕೆ ಹೇಳುವವರು ತುಂಬ ಇದ್ದಾರೆ. ಕೃಷ್ಣಗಟ್ಟಿ ಅವರು ಕೂಡ ಇದ್ದಾರೆ. ಅನಿವಾರ್ಯ ಕಾರಣದಿಂದ ನಮ್ಮ ಕಾರ್ಯಕ್ರಮ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ನಮ್ಮ ವೇದಿಕೆ ಅಧ್ಯಕ್ಷರಾದಂತಹ ಪ್ರಸಾದ್ ರೆಕ್ಕಳ್ಳಿಮಾರವರು ಈ ಕಾರ್ಯಕ್ರಮದ ಅಧ್ಯಕ್ಷೀಯ ಭಾಷಣ ಮಾಡಲಿದ್ದಾರೆ. ನಾನು ಕೋರ್ತಾ ಇದ್ದೇನೆ. ಸದ್ಭಾವನಾ ವೇದಿಕೆ ಉಳ್ಳಾಲ ಇವತ್ತು ಸೌಹಾರ್ದ ಸಮ್ಮಿಲನ ಅನ್ನತಕ್ಕಂಥ ಹೆಸರಿನೊಂದಿಗೆ ಪ್ರವಾದಿ ಮೊಹಮ್ಮದ್ ರವರ ಮಾನವೀಯ ಮಾರ್ಗದರ್ಶನ ಅನ್ನತಕ್ಕಂತಹ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದೇವೆ. ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ. ಈ ಕಾರ್ಯಕ್ರಮ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ಕರೀಂ ರವರು ಈಗಾಗಲೇ ಹೇಳಿದ್ದಾರೆ, ನಮ್ಮ ಹಿಂದೂಗಳಲ್ಲಿ, ಮುಸ್ಲಿಮರಲ್ಲಿ ಹಾಗೂ ಕ್ರೈಸ್ತರಲ್ಲಿ ಅನೇಕ ಮಹಾನ್ ಪುರುಷರೆಲ್ಲ ಇದ್ದಾರೆ. ಆದರೆ ಯಾರೆಲ್ಲ ಇದ್ದಾರೆ, ಏನೆಲ್ಲ ಮಾಡಿದ್ದಾರೆ, ಅದು ಅವರವರ ಧರ್ಮಕ್ಕೆ ಮಾತ್ರ ಸೀಮಿತವಾಗಿರುತ್ತದೆ. ಅದನ್ನು ನಾವು
ಎಲ್ಲರೊಂದಿಗೆ ಬೆರೆತು ಚರ್ಚಿಸಿದಾಗ, ಕೂತು ಮಾತಾಡಿದಾಗ ನಮ್ಮ ಧರ್ಮದ ಜೊತೆಗೆ ಬೇರೆ ಧರ್ಮಗಳ ಬಗ್ಗೆ ನಮಗೆ ಗೌರವ ಹೆಚ್ಚುತ್ತದೆ. ಹಾಗೂ ಎಲ್ಲಾ ಧರ್ಮದ ತಿರುಳು ಒಂದೇ, ದಯೆಯೇ ಧರ್ಮದ ಮೂಲ. ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ನತಕ್ಕ ಎಲ್ಲ ಧರ್ಮದ ತಿರುಳು ಇದು ಮಾತ್ರ. ಈಗ 600 ವರ್ಷದ ಹಿಂದೆ ಇಂತಹ ಮಹಾನುಭಾವರು, ಅನೇಕ ಸಾಧುಗಳು, ಸಂತರು, ಪ್ರವಾದಿಗಳು ಇದ್ದರೂ ಕೂಡ ಈ ಎಲ್ಲರ ಸಾಲಿನಲ್ಲಿ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಾಗಿ ಇವರು ರಾರಾಜಿಸ್ತಾ ಇದ್ದಾರೆ. ಅವರು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲ ಎಲ್ಲವನ್ನೂ ತಿಳಿದುಕೊಂಡು ಅಂದಿನ ಆ ಯುಗದಲ್ಲಿ ನಾವು ಇನ್ನು ಮುಂದೆ ಹೇಗೆ ಇರಬೇಕು ಅನ್ನತಕ್ಕಂತಹ ಬಹಳ ದೊಡ್ಡ ಮಾರ್ಗದರ್ಶನವನ್ನು ನಮಗೆ ಮಾಡಿದ್ದಾರೆ. ನೋಡಿ, ಈಗ ರಂಜಾನ್ ನಲ್ಲಿ ಒಂದು 30 ದಿನ ಉಪವಾಸ ಮಾಡ್ತಾರೆ ಮುಸ್ಲಿಮರು. ಹಾಗೆ ನಾವು ಶಬರಿಮಲೆಗೆ ಹೋಗುವಾಗ 48 ದಿನ ಉಪವಾಸ ಮಾಡ್ತೇವೆ. ಕ್ರಿಶ್ಚಿಯನ್ ಧರ್ಮದವರು ಈಸ್ಟರ್ ನಲ್ಲಿ ಸುಮಾರು 1 ತಿಂಗಳ ಕಾಲ ಉಪವಾಸ ಮಾಡ್ತೇವೆ. ಆದರೆ ನಾವು ಈ ಉಪವಾಸವನ್ನು ಯಾಕೆ ಮಾಡುತ್ತೇವೆ ಅನ್ನತಕ್ಕಂಥ ವಿಷಯ ನಮಗೆ ಈ ಈದ್ನ ಸಂದರ್ಭದಲ್ಲಿ ಅನೇಕ ಮುಸ್ಲಿಂ ಕಾರ್ಯಕ್ರಮಗಳಿಗೆ ಬಂದು ನಮಗೆ ಅದರ ಪ್ರಯೋಜನಗಳೇನು, ನಾವು ಯಾಕೆ ಮಾಡ್ತೇವೆ ಅನ್ನತಕ್ಕಂಥ ವಿಷಯ ಗೊತ್ತಾಗಿದೆ. ಅಲ್ಲದೆ ಕುರಾನ್ನ ಬಗ್ಗೆ ಕೂಡ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ಸಕ್ರಿಯವಾಗಿ ಭಾಗವಹಿಸಿದ್ದೇವೆ. ಅದರಲ್ಲಿ ಕೂಡ ಕುರಾನ್ನ ಉದ್ದೇಶ, ಕುರಾನ್ನಲ್ಲಿ ಇರತಕ್ಕಂಥ ಎಲ್ಲ ಧ್ಯೇಯಗಳು, ಎಲ್ಲ ಧರ್ಮಗಳು ಅದಕ್ಕೆ ಒಂದಕ್ಕೊಂದು ಪೂರಕವಾಗಿದೆ. ಆದರೆ ನಮ್ಮ ಸದ್ಭಾವನಾ ವೇದಿಕೆ ಈ ಎಲ್ಲ ಧರ್ಮಗಳಿಗಿಂತ ಒಂದು ಉತ್ತಮವಾದ, ಅದಕ್ಕಿಂತಲೂ ಮೇಲ್ಮಟ್ಟದೊಂದು ಧರ್ಮವನ್ನು ಅದು ಏನಂತ ಹೇಳಿದ್ರೆ ಮಾನವೀಯತೆ. ಮಾನವೀಯಕ್ಕಿಂತ ಮಿಗಿಲಾದ್ದು ಬೇರೆ ಒಂದು ಖಂಡಿತವಾಗಿ ಇಲ್ಲ. ಈಗ ಆಗ್ಲೇ ಹೇಳಿದ್ರು, ನಮ್ಮ ತತ್ವ ಏನಂತ ಹೇಳಿದ್ರೆ ನಮ್ಮಿಂದ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದಿದ್ರು ಕೂಡ ಉಪದ್ರ ಮಾಡಿಕೊಳ್ಳದೆ ಕೂತ್ಕೊಳ್ಬಹುದು. ಸಮಾಜದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೀತಾ ಇದೆ, ನಮ್ಮಿಂದ ಆದ ಸಹಾಯ ಸಹಕಾರವನ್ನು ನಾವು ಕೊಡುವುದು. ಈಗ ಸದ್ಭಾವನಾ ವೇದಿಕೆ ಕೂಡ ಅಂಥದೇ ಕೆಲಸಗಳನ್ನು ಮಾಡ್ತಾ ಇದೆ. ನಮ್ಮ ಮೊದಲ ಆದ್ಯತೆ ಸೌಹಾರ್ದತೆ. ನಾವೆಲ್ಲ ಹಿಂದೂಗಳಾಗಿರ್ಲಿ, ಮುಸ್ಲಿಮರಾಗಿರ್ಲಿ, ಕ್ರಿಶ್ಚಿಯನ್ರಾಗಿರ್ಲಿ, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು ಅನ್ನತಕ್ಕಂಥ ಒಂದು ಧ್ಯೇಯದ ಅಡಿಯಲ್ಲಿ ನಾವೆಲ್ಲ ಕೂತ್ಕೊಂಡು ಅನೇಕ, ಈಗ ಸತ್ಯ ಹೇಳೋದಾದ್ರೆ ನನ್ನ ಮಿತ್ರನಾದಂತಹ ಉಮರ್ ಫಜೀರ್ ಈಗ ಮಾತಾಡಿದರು. ನನಗೆ 40 ವರ್ಷದ ಒಂದು ಈ ಒಡನಾಟದಲ್ಲಿ ನನಗೆ ಅವರ ಹತ್ರ ಸ್ವಲ್ಪ ಬೇಜಾರಿದೆ. ಯಾಕಂತ ಹೇಳಿದ್ರೆ ಅವರೀಗ ಬಾರಿ ಒಳ್ಳೇದಾಗಿ ಮಾತಾಡ್ತಾರೆ, ಮೈಕಿನ ಎದುರು ಒಂದು ಪೊಲಿಟಿಷಿಯಲ್ ಎಲ್ಲ ಸೇರಿ ಒಳ್ಳೆ ಮಾತಾಡ್ತಾರೆ. ನಮಗೆ ಇಲ್ಲಿ ಬರುವುದಂದ್ರೆ ಬಾರಿ ಹೆದರಿಕೆ ಮೈಕಿನ ಹತ್ರ ಮಾತಾಡೋದಂತ ಹೇಳಿದ್ರೆ. ನಾನು ನನ್ನ ಕಾಲೇಜಿನ ದಿನದಲ್ಲಿ ರಂಜಾನ್ ಇಲ್ಲವೇ ಬಕ್ರೀದ್ಗೆ ಅವರ ಮನೆಗೆ ಹೋಗಿ ನಾವು ಒಂದು 8-10 ಜನ ಒಂದೇ ತಟ್ಟೆಯಲ್ಲಿ ಊಟ ಮಾಡಿದಂತ ಒಂದು ನೆನಪು ನನಗೂ ಈಗಲೂ ಇದೆ. ಇಂತಹ ಒಂದು ಪರಿಸ್ಥಿತಿ ಮೊದಲು ನಾವು ಹೇಗಿದ್ದೆವು, ಈಗ ಹೇಗಾಗಿದ್ದೇವೆ, ನಿಜವಾಗಿಯೂ ಬಹಳ ಒಂದು ಖೇದ ಆಗ್ತದೆ. ಕೇವಲ ಈಗ ನನಗೆ ಕೂಡ ಕೆಲವರೆಲ್ಲ ಕೇಳ್ತಾರೆ, ದಾನಮಾರ ಬಾರಿ ಬೇರ್ಲೊಟ್ಟಿಗೆನೇ ಉಲ್ಲ ಮಾತ ಕಾರ್ಯಕ್ರಮ ಉಲ್ಲ ಯಾರು ನೀ ಬೇರ್ಲೊಟ್ಟಿಗೆ ಹತ್ತೀವಿ ನಿಕ್ಕುಲ್ಲ ಬಲ್ಲೆ ಅಪ್ಪ ನಮ್ಮೊಟ್ಟಿಗೆ ಬೇರ್ಲ ಬೇರು ನಮ್ಮ ಬೇರ್ಲೊಟ್ಟಿಗೆ ಹಬ್ಬ ಚಂದಗಳೊಟ್ಟಿಗೆ ಹಬ್ಬ. ಅದು ಹಾಗೆ ನಾನು ಈ ಸಮಯದಲ್ಲಿ ಹೆಚ್ಚು ಏನು ಮಾತಾಡಲಿಕ್ಕೆ ಇಷ್ಟಪಡದೆ, ಬಹಳ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮವನ್ನು ಸದ್ಭಾವನಾ ವೇದಿಕೆಯವರು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಸಹಾಯ ಸಹಕಾರವನ್ನು ಕೊಟ್ಟ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಲ್ಲಿ ಸೌಹಾರ್ದಪೂರ್ಣ ವೇದಿಕೆಯ ಜೊತೆಗೆ ತಾವೆಲ್ಲರೂ ಕೈ ಜೋಡಿಸಬೇಕು. ಇನ್ನು ಕೂಡ ನಮ್ಮಿಂದಾದ ಚಿಕ್ಕ ಪುಟ್ಟ ಕೆಲಸಗಳನ್ನು ಈ ಸಮಾಜದ ಸ್ವಾಸ್ಥ್ಯಕ್ಕೋಸ್ಕರ ಮಾಡಿಕೊಳ್ಳುವ ಅಂತ ಹೇಳ್ತಾ, ಈ ಒಂದು ಬಹಳ ಒಂದು ಸತ್ಸಂಗ ಅಂತ ಹೇಳ್ತೇನೆ ನಾನು. ಯಾಕೆಂತ ಹೇಳಿದ್ರೆ ಎಲ್ಲ ಒಳ್ಳೆಯ ಜನರ ಮಧ್ಯೆ ಒಳ್ಳೆಯ ಮನಸ್ಸಿನವರೊಟ್ಟಿಗೆ ಒಳ್ಳೆಯ ಸಮಯವನ್ನು ಕಳೆಯುವುದು ಬಹಳ ಒಂದು ಸತ್ಸಂಗ ಆಗ್ತದೆ. ಅಂತಹ ಸತ್ಸಂಗವನ್ನು ನೀವು ಇವತ್ತು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದೀರಿ. ಈ ಒಂದು ಬಹಳ ಉತ್ತಮವಾದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಟ್ಟಂತ ನಿಮ್ಮೆಲ್ಲರಿಗೂ ನಾನು 2 ಕೈಯನ್ನು ಜೋಡಿಸುತ್ತಾ ಇನ್ನು ಮುಂದೆ ಕೂಡ ನಾವೆಲ್ಲ ಸೇರಿ ಒಳ್ಳೆಯ ಕೆಲಸಗಳನ್ನು ಮಾಡೋಣ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.
ಕೃತಜ್ಞತೆಗಳು. ಬಹಳ ಅರ್ಥಪೂರ್ಣವಾದ ಅಧ್ಯಕ್ಷೀಯ ಭಾಷಣ ಮಾಡಿದಂಥ ನಮ್ಮ ವೇದಿಕೆ ಅಧ್ಯಕ್ಷರಿಗೆ. ಇನ್ನು ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ನಮ್ಮ ಈ ವೇದಿಕೆಯ ಕೋಶಾಧಿಕಾರಿ ಅಂತ ಮೆಲ್ವಿನ್ ಡಿಸೋಜಾ, ಇಂಜಿನಿಯರ್ ಮೆಲ್ವಿನ್ ಡಿಸೋಜಾ ಅವರಿಂದ ನಾನು ಕೇಳ್ತಾ ಇದ್ದೇನೆ. ನಮ್ಮ ಧರ್ಮ ನಮ್ಮೊಂದಿಗೆ, ನಮ್ಮ ಸ್ನೇಹ ಎಲ್ಲರೊಂದಿಗೆ, ಒಂದು ಅತ್ಯುತ್ತಮ ಧ್ಯೇಯದೊಂದಿಗೆ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ನಾವು ಸದ್ಭಾವನಾ ವೇದಿಕೆ ಉಳ್ಳಾಲ. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಒಂದು ವಿಶೇಷ ದಿನ ಅಂತ ಹೇಳ್ಬೋದು. ಪ್ರವಾದಿ ಮೊಹಮ್ಮದ್ನವರ ಜನ್ಮದಿನದ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ. ಇವತ್ತಿನ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮಾನ್ ಪ್ರಸಾದ್ ಕಲಿ ಕುಮಾರ್ ತಮ್ಮ ಅನಿಸಿಕೆಗಳನ್ನು ಹೇಳಿದರು, ಅಧ್ಯಕ್ಷತೆ ಭಾಷಣ ಮಾಡಿದರು. ನಮ್ಮ ಈ ಸಭೆಗೆ ಒಂದು ಉತ್ತಮ ನೇತೃತ್ವ ನೀಡಿದ್ದಾರೆ. ಆದುದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಿದ ಶ್ರೀ ಪ್ರಸಾದ್ ಕುಮಾರ್ ಕಲಿಮಾರ್ ನಿಮಗೆ ಹೃತ್ಪೂರ್ವಕ ವಂದನೆಗಳು. ಪ್ರವಾದಿ ಮೊಹಮ್ಮದ್ ಇವರ ಜೀವನ ಚರಿತ್ರೆಯನ್ನು, ನಮಗೆ ಗೊತ್ತಿಲ್ಲದ ಎಲ್ಲ ವಿಷಯಗಳನ್ನು ಬಹಳ ಉತ್ತಮವಾಗಿ ನಮ್ಮ ತಲೆಗೆ ಹೊಕ್ಕುವಂತೆ ಹೇಳಿದ ಶ್ರೀಮಾನ್ ಡಾಕ್ಟರ್ ಮೊಹಮ್ಮದ್ ಮುಬೀನ್ PA ಕಾಲೇಜಿನ ಫಾರ್ಮಸಿ ವಿಭಾಗದ ಪ್ರೊಫೆಸರ್ ಅವರು, ಇವರು ನಿಜವಾಗಿ ಉತ್ತಮವಾಗಿ ಮಾತಾಡಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ, ಈ ವೇದಿಕೆ ಪರವಾಗಿ ವಂದನೆಗಳು, ಅಭಿನಂದನೆಗಳು. ಮೂವರು ಅನಿಸಿಕೆಗಳನ್ನು ಇಲ್ಲಿ ಹೇಳಿದ್ದಾರೆ. ತಮ್ಮ ಅನಿಸಿಕೆಗಳು ಹೇಳುವಾಗ ನಿಜವಾಗಿ ನಮಗೆ ಖುಷಿ ಆಯಿತು. ಸದನ ಬಂಗೇರವರು ತಮ್ಮ ಅನಿಸಿಕೆ ಹೇಳಿದ್ದಾರೆ, ಜಾಸ್ಟಿನ್ ಮಾಸ್ ಹೇಳಿದ್ದಾರೆ, ಆಮೇಲೆ ಉಮರ್ ಫಜೀನ್ ಅವರು ಹೇಳಿದ್ದಾರೆ. ತಮ್ಮ ಅನಿಸಿಕೆಗಳು ಅಂದರೆ ಅವರ ಬಾಲ್ಯದ ನೆನಪು ಅವರು ಹೇಳಿದ್ದಾರೆ. ಭಾರಿ ಖುಷಿ ಆಯಿತು ಅದೊಂದು ಹೇಳುವಾಗ, ಒಡನಾಟ. ಮತ್ತೆ ಜಾಸ್ಟಿನ್ ಅವರು ಹೇಳಿದವರು ನಮ್ಮ ಧರ್ಮದ ಬೆರೆಯುವಂಥದ್ದು, ಸದನ ಬಂಗೇರವರು ಹೇಳಿದವರು ಎಲ್ಲರೊಟ್ಟಿಗೆ ನಾವು ಸೇರುವಂಥದ್ದು. ತಮ್ಮ ಉತ್ತಮ ಅನಿಸಿಕೆಗಳನ್ನು ಈ ಸಭೆಯ ಮುಂದೆ ಇಟ್ಟದಕ್ಕೆ ನಿಮ್ಮ ಮೂವರಿಗೂ ನನ್ನ ಅಭಿನಂದನೆಗಳು, ವಂದನೆಗಳು. ಪ್ರಾಸ್ತಾವಿಕ ಭಾಷಣ ಮಾಡಿದವರು ನಮ್ಮ ಕಾರ್ಯದರ್ಶಿಗಳಾದ ಶ್ರೀ ಜನಾಬ್ ಮೊಹಮ್ಮದ್ ಅನ್ವರ್ನವರು, ನಿಮಗೂ ನಮ್ಮ ವಂದನೆಗಳು. ಈ ವೇದಿಕೆಯಲ್ಲಿದ್ದಾರೆ ನಮ್ಮ ಕೃಷ್ಣಗಟ್ಟಿಯವರು. ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಅವರು ಹಾಜರಾಗ್ತಾರೆ, ನಮ್ಮೊಟ್ಟಿಗೆ ಸಹಕಾರ ನೀಡ್ತಾ ಇದ್ದಾರೆ. ಕೃಷ್ಣಗಟ್ಟಿಯವರೇ, ನಿಮಗೆ ವಂದನೆಗಳು. ಇಲ್ಲಿ ಹಾಜರಾದ ಎಲ್ಲ ಧರ್ಮದವರಿಗೂ, ಎಲ್ಲ ಸದ್ಭಾವನಾ ವೇದಿಕೆ ಸದಸ್ಯರಿಗೂ ಹಾಗೂ ಇತರ ವೇದಿಕೆ ಸದಸ್ಯರಿಗೂ, ಅಧ್ಯಕ್ಷರು, ಕಾರ್ಯದರ್ಶಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆ, ಪ್ರತ್ಯೇಕವಾಗಿ ಹೊಸಕೊಳು ವಿಭಾಗಕ್ಕೆ ಹಾಗೂ ಇಲ್ಲಿ ಧ್ವನಿವರ್ಧಕ ವಹಿಸಿದ್ದಾರೆ, ಈ ಹೋಟೆಲ್ ನಮಗೆ ಕೊಟ್ಟಿದ್ದಾರೆ, ಹೋಟೆಲ್ ಮಾಲಕರಿಗೂ, ಹೋಟೆಲ್ ರತ್ನಮ್ಮನವರಿಗೂ ಹಾಗೂ ಇಲ್ಲಿ ನೆರೆದ ಎಲ್ಲರಿಗೂ ನನ್ನ ಧನ್ಯವಾದಗಳು. ಹಾಗೂ ಈ ಕಾರ್ಯಕ್ರಮ ನಿರೂಪಣೆ ಮಾಡಿದ ಅಬ್ದುಲ್ ಕರೀಂ ನಿಮಗೂ ಸಹ ಧನ್ಯವಾದಗಳು, ವಂದನೆಗಳು.